ಜೋರ್ ವರ್ಷ ಆಗ್ತದೆ, ಜೋರ್ ವರ್ಷ ಆಗ್ತು ನಾನು. ಹೇಮಂತ್ ಗೌಡ ಅವ್ರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಹೇಮಂತ್. ಚಾಂಡ್ ಅಕ್ಕ, ಚಾಂಡ್ ಹೇಮಂತ್. ಚಪಾತೀನಿ ದಾದ ಮನ್ಪೋರು ಯಾನ್ ಪಾತಿರೋದಿಲ್ಲ ಈಗ ಇರ್ನಾಡ ಚಾ ಈನ ಚಾಂಡ ನಾಗರಾಜ್ ಅವ್ರು ಬಂದರು. ಹಾಯ್ ನಾಗರಾಜ್ ಅವರು, ವೆಲ್ಕಮ್ ಟು ಮೈ ಲೈವ್. ಲೈಕ್ ಕೊಡಿ ಆಯಿತಾ. ಥ್ಯಾಂಕ್ ಯು ನಾಗರಾಜ್ ಅವರು, ಥ್ಯಾಂಕ್ ಯು ನಾಗರಾಜ್ ಅವರೇ. ಬರ್ತೀನಿ ಆಯಿತಾ ನಿಮ್ಮ ಲೈವಿಗೆ. ನೆಟ್ ಖಾಲಿ ಆಪುಂಡು ಬೇಗ. ಹೌದಾನೆ, ನೆಟ್ ಬೇಗ ಖಾಲಿ ಆಪಿನಿ. ಐ ಕೊಂಚ ರೆಡ್ ಪೆಟ್ಟು ಪಾಡೋಡು ನೆಟ್ ದಾನೆ ಬೇಗ ಖಾಲಿ ಆಪಿನ್ಗೆ ನೋಡಿ ಇದು. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು. ಹೇಮಂತ್ ಪೋಯರಾ ಚೂರು ಬರ್ಸ ಹಾಕಿ ನಂದಜ್ಜಿ ಉಂಡು ಮಾರ್ರೆ. ಹೇಮಂತ್ ಹೌದಾ, ಅದಕ್ಕೆ ಸೂಪರ್ ಅಡ್ಪನಂದಿರಲಿ. ಅವು ಸಪೋರ್ಟ್ ಮಾಡ್ಕೊಂಡು ನಮ್ಮ ಬಾತೇರಿ ಹೆಜ್ಜೆ ಅಪ್ಪ ನಮಗೆ ಸಪೋರ್ಟ್ ಮಾಡ್ಕೊಳ್ಳಿ. ಅಪ್ಪಾಗ ನಮಗೆ ಚಾಟಿಂಗ್ ರೇಟ್ ತಿಕ್ಕೊಳತ್ತೆ, ಕಮೆಂಟ್ಸ್ ಕೂಡ ರೇಟ್ ತಿಕ್ಕು, ಚಾಟಿಂಗ್ ರೇಟ್ ತಿಕ್ಕೊಳಾಯ್ತು. ಯಾರಿಗೆ ಸ್ವಾತಿ ಲಾಗರ್ ಅವ್ರು ಬಂದರು. ಹಾಯ್ ಸ್ವಾತಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು ಸ್ವಾತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹೇಳಿ ಕನ್ನಡ ಅಂತ ಹೇಳ್ತೇನೆ. ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಲಾಗರ್ ಅವರು ಆರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅವರೇ. ಸ್ವಾತಿ ಅವರೇ, ಚಾ ಆಯ್ತಾ ನಿಮ್ಮದು, ಕಾಫಿ ಆಯಿತಾ? ದಾದ ತಿಂದ್ರೆ ಬಂತಾರೆ ಸ್ವಾತಿ ಸಿಸ್. ಥ್ಯಾಂಕ್ ಯು. ಸ್ವಾತಿ ಸಿಸ್ ಇದ್ದೀರಾ? ಕಾಫಿ ಆಯಿತಾ ನಿಮ್ಮದು? ಹೇಮಂತ್ ಕಾಫಿ ಬರಿಯಾರಾ? ದಾದ ತಿನ್ಯಾರು?
ఇజ్జి ఏ పని ఉంది లేదు. ఓకే ఓకే నాన్న లక్ కూడా స్వాతి సిద్ధిరా లక్ దిజి పని ఉంది లేదు. ఓకే ఓకే నాగరాజ్ ಅವರೇ ಥ್ಯಾಂಕ್ ಯು. ನಾಗರಾಜ್ ಅವರೇ ಕಾಫಿ ಆಯ್ತಾ ನಿಮ್ಮದು? ತಿಂಡಿ ಆಯ್ತಾ? ನಮ್ಮದು ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ರಂಗನಾಥ್ ಅವರು ಬಂದರು. ಹಾಯ್ ರಂಗನಾಥ್ ಅವರು, ವೆಲ್ಕಮ್ ಟು ಮೈ ಲೈವ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಓಕೆ ಓಕೆ ರಂಗನಾಥ್ ಅವರು ನಿಮ್ಮದು ವಿಡಿಯೋ ನೋಡ್ತೇನೆ ಆಯಿತಾ. ನಿನ್ನೆ ನೋಡಲಿಕ್ಕೆ ಆಗಲಿಲ್ಲ, ಮತ್ತೆ ನೋಡ್ತೇನೆ ಆಯಿತಾ. ಹೇಮಂತ ಬಾಯ್ ಬಾಯಿ ಹೇಮಂತ್ ಹೋಪಿನಾ ಬಕ್ಕಾರ್ಪರ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು. ಪ್ಲೀಸ್ ಅಕ್ಕ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ಓಕೆ ನೋಡ್ತೇನೆ ರಂಗನಾಥ್ ಅವರೇ, ಖಂಡಿತ ನೋಡ್ತೇನೆ. ಇವತ್ತು ನೋಡ್ತೇನೆ ಆಯಿತಾ. ನಿನ್ನೆ ನೋಡಿದೆ ನಿಮ್ಮದು ಕಮೆಂಟ್ ನೋಡಿದೆ, ಇವತ್ತು ವೀಡಿಯೋ ನೋಡ್ತೇನೆ ಆಯಿತಾ. ನಿನ್ನೆ ನೋಡಲಿಕ್ಕೆ ಆಗಲಿಲ್ಲ ವೀಡಿಯೋ, ಇವತ್ತು ನೋಡ್ತೇನೆ. ಯಾನು ಪೋಪುನು ದಾನೆ ಪೋಪುನಿಯೇ ಹೇಮಂತ್ ಬಿಸಿಯಾ ಬೇಲೆ ಉಂಡು ಹೇಮಂತ್. పోదు బలే చండ బిజీ అని పోదు బలే. ರಂಗನಾಥ್ ಅವರೇ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ. ಇರು ಹೇಮಂತ್ ಲೈಕ್ ಕೊರಿಯರೇ. ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಹೇಮಂತ್ ಅವರೇ. ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ರಂಗನಾಥ್ ಅವರು. ಹೇಮಂತ್ ಹೋದ್ರು ಕಾಣಬೇಕು ರಂಗನಾಥ್ ಅವರೇ. ಹೇಮಂತ್ ಹೋದ್ರು, ಅವ್ರಿಗೆ ಕೆಲಸ ಉಂಟಂತೆ. ಅವರದ್ದು ವಿಡಿಯೋ ಇಲ್ಲಲ್ಲ ಹೇಮಂತ್ ಅವರದ್ದು. ಚಾನಲ್ ಇದೆಯಾ ಹೇಮಂತ್ ಅವರದ್ದು? ಚಾನಲ್ ಇದ್ದರೆ ಅವರ ವಿಡಿಯೋ ಇದ್ದರೆ ಅವರ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಬಿಡಿ, ಮತ್ತೆ ರಿಟರ್ನ್ ಮಾಡ್ಬೋದು ಅವರು. ಜಾಯಿನ್ ಮೆಂಬರ್ಶಿಪ್. ಶೇರ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದಾರೆ ರಂಗನಾಥ್ ಅವರು.
ಶಾಂತ ಸಿಸ್ ಬಂದರು. ಹಾಯ್ ಶಾಂತ ಸಿಸ್, ವೆಲ್ಕಮ್ ಟು ಮೈ ಲೈವ್. ಶಾಂತ ಸಿಸ್ ಚಾಡೇನ ದುರ್ಗಾ ಸಿಸ್ ಚಾಡಿಗೆ ನಂದು ನೆನ್ನಾಡಿ ಚಾಯಿಂಕ್ ಚಪಾತಿ ಬರ್ಸ ఉండే ముగాలు పాడుదండి వర్షದ జో ಬರ್ಪಿನ ಅಂದಾಜು ಉಂಡು ಏಪದೋರಿ ಒಂದು ಪಂಡ್ರೆ ಬುಜ್ಜಿ ವರ್ಷ ಮಂಚೊಂಡು ಮುಗಾಲು ಉಂಡಿತ ಗಾಳಿಲ ಸ್ಟಾರ್ಟ್ ಆಂಡ್ ನಿಕಲ್ ನಂಜಿ ಉಂಡೆ ವರ್ಷ ಆಂಡ್ ನೀರು ದೋಸೆ ಪಂದುಂಡೆ ಅಂದೆ ಬಕ್ಕ ವಿಶೇಷ ಪುರ జోకులు పోయేరా స్కూలుకు మూల ముగాలు పనులు జోకులు పోయేరి స్కూలుకు ఇట్టే పోయిని స్కూలుకు అదే ವರ್ಷ ಬರ್ತನ್ ವರ್ಷ ಬಂತು ಜೋಕು ಶಾಲೆ ಪೋಯಿನ ಇಡ್ಡೆ ಅಂಡ್ ಇದನ್ನ ಬಸ್ ಹತ್ತಿಕೊಂಡ ಬಸ್ ಬಂಗ ಹಾಕೊಂಡು ಜೋಕ್ಲೆ ಪೂರ ಚಂಡಿ ಆತು ದಂಡ ಪರಂಗಲ್ಲೇರು ಬಕ ಮಧ್ಯಾಹ್ನದ ದಿನ ಲಂಚಿಗೆ ನೈಸ್ ಲೈಫ್ ಬಂದೆ ಥ್ಯಾಂಕ್ ಯು ಮಧ್ಯಾಹ್ನದ ಅದೇ ಲಂಚಿಗೆ ಮಲ್ಪುವ ಸ್ಪೆಷಲ್ ಚೂಡು ಸಿಸ್ ಪನೊಂದಿಲ್ಲೇವೆ ಅಂದೆ ಆದರ್ಶ್ ಅವರು ಬಂದರು. ಹಾಯ್ ಅಕ್ಕ ಅವರಂದ್ರೆ ಹಾಯ್ ಆದರ್ಶ್ ಅವರೇ, ವೆಲ್ಕಮ್. ಚಾನಲ್ ಇದೆಯಾ ಆದರ್ಶ್ ಅವರೇ? ಹಿರಿಗದ ಆದರ್ಶ್ ಸಿಸ್ ಮಧ್ಯಾಹ್ನಗೆ ತೂಡಿಯೇ ಇಂಟಿನಿ ಸೋಮವಾರದ ವೆಜ್ ನಾನು ವೆಜ್ ಆಣ ದಾಲ್ ರೈಸ್ ಮಲ್ಪುಣ ಅವೇ ಬಕ ದಾಲ ಮಲ್ಪರೆ ಪೂಪುಜಿ ಪಕ್ಕ ಅರೆಗು ಮೀನು ಕೈಪೆರೆ ಉಂಡು ಮೀನುಂಡು ಕೈಪೆರೆ ಬಂಗುಡೆ ಅವೇನು ಕೈಪುನರಿ ಯಾರು ತಿಂತೀರಿ ನಾನು ವೆಜ್ ಅತೆ ಮತ್ತು ವೆಜ್ ವೈಟ್ ರೈಸೇ ಮಲ್ಕೊಳ ವೆಜ್ ವೈಟ್ ರೈಸ್ನ ದಾಲ್ನ ಮಲ್ಪು ಆದರ್ಶ್ ಅವರು ಇದ್ದೀರಾ? ಒಂದು ಲೈಕ್ ಕೊಡಿ ಆಯಿತಾ? ಹೈಡಲ್ಲಿರಬೇಡಿ, ಕಮೆಂಟ್ ಮಾಡಿ ಆದರ್ಶ, ಲೈಕ್ ಅಕ್ಕ. ಥ್ಯಾಂಕ್ ಯು ಆದರ್ಶ ಅವರೇ ಚಾನಲ್ ಇದೆಯಾ? ಚಾನಲ್ ಉಂಟಾ? ಇದೆ ಅಕ್ಕ. ಓಕೆ ಒಂದು ಕಮೆಂಟ್ ಆಗಿಬಿಡಿ ಆಯಿತಾ ಆದರ್ಶ ಅವರೇ? ನನ್ನ ಚಾನಲ್ಗೆ ಹೋಗಿ ಒಂದು ಕಮೆಂಟ್ ಆಗಿಬಿಡಿ, ಮತ್ತು ನನಗೆ ಸಬ್ ಆಗಿ ಆಯಿತಾ? ಶಾಂತಸಿ ಸುಲ್ಲಾರೆ
ಶಾಂತ ಸಿ ಸುಳ್ಳೆ ಮಾಡಿದ್ವಿ ಸರಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಆದರ್ಶ್. ಲೈವಿಗೆ ಬಂದವರು ಐಡಲ್ಲಿ ಇರಬೇಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಬಂದು ಮಾತಾಡಿ. ಏನ ಇದ್ದೀರ ಇಲ್ಲಲೇ ಇಲ್ಲೇ ಹಸ್ಬೆಂಡ್ ಇಲ್ಲೇ ಅದೇ ಸೆಕೆಂಡ್ ಡ್ಯೂಟಿ ಗಾಯಿ ಹೇಮಂತ್ ಓದ್ ಬರ್ತೀನ ಚಾ ಪರಿಹಾರ ಬರ್ಸ ಬರೋದು ಬರ್ಸ ಹೌದಾದ ಸೌಂಡ್ ಅವು ಶೀಟಿಗೆ ಬರ್ಸ ಬೂರ್ಣತೆ ಅವು ಜೋರು ಸೌಂಡ್ ಆಪಿ ಬರ್ಸ ಶೀಟ್ ಅತೆ ಶೀಟಿಗೆ ಬರ್ಸ ಬೂರ್ಣ ಜೋರು ಸೌಂಡ್ ಆಪಿ. दादाला केन्ने रोमिंग पोले मूल रूम शब्दने रूम सीटते अवे शब्द दादी ದಾಲಜ್ಜಿ ಮೊಯ್ತಾ ಅಲಜ್ಜಿ ಫ್ರೀ ಬಸ್ಸ ಎಲ್ಲಿ ಆದರ್ಶ ಅವರೇ ಫ್ರೀ ಬಸ್ ಎಲ್ಲಿಂಟು? ಬಸ್ ಆದರೆ ಫ್ರೀ ಉಂಟಿಲ್ಲಿ, ಮಳೆ ಆದರೆ ಫ್ರೀ ಉಂಟಿಲ್ಲಿ, ಬಸ್ ಎಲ್ಲಿಂಟು? ಮಳೆ 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 ಕಪ್ಪಕ್ಕ ಇಜ್ಜೆರ ಕಪ್ಪಕ್ಕ ಬೈಚೇರಿ ಬರ್ಬೇರು ಬರ್ಪೇರು ಈರು ಮುಳ್ಳೆ ಕೋಡೆ ಸರಿ ಪಾತಿರ್ಜರ ತ್ಯಾಡ ಪಾಪ ಬೇಜಾರು ಇರ್ತೀರಿ ಈಡ ಪನ್ನೆ ತ್ಯಾರು ಪ್ರೀತಿ ಸಿಸ್ನ ಲೈವ್ ಬಲ್ಲೆ ಎಂದು ಈರ್ನ ಬೇರ್ತೇನೆ ಆ ಬರ್ಪುಜಿ ಬಡರ್ ಪಾಪ ಆರು ಪಂಡೀರ್ ಕಪ್ಪು ಸಿಸ್ ಈ ಬಲ್ಲ ಯಾನ್ ಉಲ್ಲೆ ಅಕ್ಕುಲ್ ನೆರಿಯಡಪ್ಪುರ ಯಾನ್ ಉಲ್ಲೆ ಯಾನ್ ತೂವೊಮ್ಮೆ ಪಂಡೀರ್ ಈರ್ ಬೈಜಾರ್ ಜಿ ಕೆ ಭಟ್ರು ಬಂದರು ಹಾಯ್ ಸಂಗೀತ ಅಕ್ಕ ಪರಂದ್ರೆ ಹಾಯ್ ಭಟ್ರೆ ಎಂಚೊಲ್ಲರು ಕಾರ್ಬೇನೆ ಪುರ ಸುಮಾರಾಂಡೆ ಭಟ್ರೆ ಕಾರ್ಬೇನೆ ಸುಮಾರಾಂಡ ಈರು ಇಜ್ಜಾಂಡವು ಅಕ್ಕನ ಒಟ್ಟಿಗೆ ಯಾನಿತ್ತು ಜಪ್ಪ ಈ ರಕನ ಲೈವ್ ಇಡುಪ್ಪನಾಗ ಯಾನಿತ್ತು ಜವರು ಯಾನಿತ್ತೆ ಅವು ಅಕ್ಕನ ಒಟ್ಟಿಗೆ ಪರಂದುಲ್ಲೇರು ಯಾನಿತ್ತೆ ಅವು ಅಕ್ಕನ ಒಟ್ಟಿಗೆ ಯಾನಿತ್ತು ಜಪ್ಪ ಯಾನಿತ್ತು ಜತ್ ಯಾನ್ ಜಸ್ಟ್ ಪನ್ನೀರಿಡ ಕಾರ್ಬೇನೆ ಇಜ್ಜಿ ಬಾಪು ಕಮ್ಮಿ ಆಪುಜಿ ಅಂದೆ ನಡಪೆರ ಆಪುಣತೆ ಭಟ್ರೆ ನಡಪೆರ ಆಪುಣತೆ ದರ್ಪು ಕಮ್ಮಿ ಇಜ್ಜತೆ ಹೌದಾ ಎಂಚ ಹೇಮಂತ್ ಬ್ರದರ್ ಹಾಯ್ ಪನಂದುಲ್ಲೇರು
ದೋಸೆ ತಿಂದೆ, ಇರೆಗುದಾದೆ. ಹಿಂಗೆ ಚಪಾತಿಯೇ, ಹಿಂಗೆ ಇವತ್ತು ಚಪಾತಿ. ಬಿಪಿ ತರ ಇಪ್ಪು ಪಂಪೆರು ಪನೊಂದುಲ್ಲೆರ್ ಅಂದೆ. ಫ್ರೀ ಬಸ್ ಬಿಟ್ಟಿಲ್ವಾ ನಿಮ್ಮ ಕಡೆ ಅಕ್ಕ? ಫ್ರೀ ಬಸ್ ಇದೆ ಅಲ್ಲ, ಅದಿದೆ ಫ್ರೀ ಬಸ್, ಅದು ಟೈಮ್ಗೆ ಬರೋದು. ಯಾಕೆ ಆದರ್ಶ ಅವರೇ? ನಡಪರೆಗೆ ಹಾಕೊಂಡು ಓಕೆ ಅನ್ನ, ಓಕೆ ಬಟ್ರೆ ನಡಪರೆ ಹಾಪನತಿ ಸ್ಕೂಟಿ ಉಂಡ ಇರಡ ಎಪ್ಪ ಎಂಕ್ ದಾಲ ಗೊತ್ತಿಜ್ಜಿ ಮಾರೆ. ಸ್ಕೂಟಿಡ್ ಒಂದು ಬುಡ್ಡೆಲ ಗೊತ್ತಿಜ್ಜಿ, ದಾಲ ಗೊತ್ತಿ ಎಂಡೆಜ್ಜಿ. ಹಸ್ಬೆಂಡ್ ಬೈಕ್ ಉಂಡು, ಅವಿಜ್ಜೆಂಡ ಯಾನ್ ಐಕೆ ಯಾನ್ ಕಲ್ಪುಲ್ಲೆಜ್ಜಿ, ಯಾನ್ ಬುಡ್ಪಿಲ್ಲೆಜ್ಜಿ. ಜಾನಕಿ ಅಮ್ಮ ಬತ್ತೇರು ಸಂಗೀತನ ಓಲ್ಲಿರಿ. ಜಾನಕಿ ಬಂದು ಪುದರ್ದು ಏರ್ಲಿಜ್ಜೇರು ಒಲ್ಪೊಲ್ಲೇರು, ಹೇಮಂತುಲ್ಲೇರು, ಶಾಂತ ಸಿಸುಲ್ಲೇರು, ಜಾನಕಿ ಏರೋ ಬೈಜ್ಜೇರತೇರೆ. ರೈಲ್ ಬುಡ್ಪುಜರ ರೈಲ್ ಬುಡ್ಪುಜಿ, ರೈಲ್ ಪೋಪಿ ಬಟ್ರೆ ರೈಲ್ ಬುಡ್ಪುಜಿ, ರೈಲ್ ಪೋತೆ ಈರು ಕಲ್ತಾರೆ. ಯಾನ್ ಕಲ್ತಿಲ್ಲ ಕಣೆ ಹೇಮಂತು, ಯಾನೇ ಅಪ್ಪ ಕಲ್ತಾರೆ. ಹೆಂಗ್ ಪೋಳಿಗೆ ಜಾಸ್ತಿ ಇಟ್ಟು ಬೈಕ್ ಇಟ್ಕೊಂಡ ಗಾಡಿ ಎದುರು ಬರ್ತೀನಿ, ಮೆಲ್ಲ ಕೊಲ್ಲೆ ಬಂದ್ತೀನಿ. ಹಸ್ಬೆಂಡ್ ಬಂದ್ಬಿನಿ ನಡತೊಂದು ಬಲ ಈ ಬೈಕ್ ಬಚ್ಚಿ ನಡತೊಂದು ಬಲ ಅಂತೀನಿ. ಯಾನೇ ಅಪ್ಪ ಸ್ಕೂಟಿ ಕಲ್ಪೇರೆ ಆತು ಬೋಡಿಗೆದಾರು ಪದಕ್ಕೆ ಏನು ಅಂದಿಲ್ಲ. ಓ ಪದ ಎಸ್ ಜಾನಕಿನ ಅವು ಪನ್ಪಿನಿ ಎಸ್ ಜಾನಕಿ ಅಮ್ಮನ ಆರು ಬೈಜ್ಜೇರಿ ಎಸ್ ಜಾನಕಿ ಅಮ್ಮ ಟೀಚರ್ ಬರ್ತೆ ಬಲೆ ಸಿಂಪಲ್. ಚಾ ಪರಿಯಾರ ಎಂಕಲ್ನ ಊರು ಪೊಲೀಸ್ ಮಗಲು ಬುಲೆಟ್ ಕೊನಪುನು ಆಕುಲ್ ಬುಲೆಟ್ಲ ಕೊನುವೇರು, ಕಾರ್ಲ ಕೊನುವೇರು. ಎಂಕು ಮಾತ್ರ ಯಾರು ಊಲ ಎನರ್ದಾವನ್. ಕೆಲಸಕ್ಕೆ ಟೈಮ್ ಆಯಿತು ಬಾಯಕ್ಕ. ಓಕೆ ಆದರ್ಶ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸಿಂಪಲ್ ಸಲಾಮ್ ಅಲೈಕುಂ ಪನೊಂದುಲ್ಲೇರು. ಬಕ್ಕೋರಿ ಪೊಲೀಸು ವರ್ಕ್ ಮಲ್ಪುನ ಪನೊಂದುಲ್ಲೇರು ಅಂದೆ. ಎಂಕೋಲ ಗೊತ್ತುಜ್ಜಿ ಮಾರ ಪುರ ಬುಡ್ರೆ. ಯಾನ್ ಕೋಪಿನಿ ಮಾತ್ರ ಪಿರಾವುಡ್ಕುಲು ಒಂದೈಟ್. ಸ್ಕೂಟಿ ಆವಡು, ಕೆನಟಿಕ್ ಆವಡು, ಓಲ ಆವಡು, ಬೈಕ್ ಆವಡು, ಪಿರಾವುಡ್ಕುಲು ಒಂದು ಪೋರೆ ಮಾತ್ರ ಗೊತ್ತಿಂಗ್. ಜೋರುಂಡೆ ಸಿಂಪಲ್, ಚೋರುಂಡರಯ ಎನ್ನ ಇಲ್ಲು ಅವಳು ದಾದೆ ಡಿಲೀಟ್ ಮಾಡ್ತಾರೆ. ಅಪ್ಪು ತುಳುಲಾಗ್ಸರ್ ಬತ್ತೆ ಯಾನ್ ಬತ್ತೆ. ಗುಡ್ ಮಾರ್ನಿಂಗ್ ಮಾತೆರಿಗ್ಲ ಆಪನಂದುಲೆ. ಗುಡ್ ಮಾರ್ನಿಂಗ್ ಅಪ್ಪು ತುಳುಲಾಗ್ಸರೆ. ಚಾಪರಿಯಾರ ತಿನ್ಯಾರ ದಾದ ತಿನ್ಯಾರು ದಾದ ಪರಿಯಾರು ಪನ್ಲೆಗೆ ಬಾಲೆ ಎಂಚೊಲ್ಲೆ ಬಾಲೆ ಲಕ್ತೇನಾ ನಾ ಇಲ್ಲಲ್ಲ ಅವಳು ಪೊಲೀಸ್ನ ಈನ ಪೊಲೀಸ್ನ ಇಲ್ಲದಲ್ಪ ನಿಲ್ಲು ಒಲಿ ಮಾರೆ ಪೊಲೀಸ್ ತಕ್ಲಿನ ಕೈತಲೆ ಉಪ್ಪುನತೆ ಹೇಮಂತ್. ಚಾಪರಿಯ ಗುಜ್ಜೆದ ಗಟ್ಟಿ
ಎನಿಕುಲ್ ಪೂರ ಗುಜ್ಜೆದ ಗಟ್ಟಿ ಪನ್ಪಿನತೆ ಎಂಕುಲ್ ದಾದ ಇಂಚಿದಾದ ಪನ್ಪಿನ ಗೊತ್ತಿನ ಎಂಕುಲ್ ಪೆಲಕೈದ ಗಟ್ಟಿ ಪನ್ಪಿನಿ ನಾನು ಮಸ್ತ್ ಜನಂತೂ ಗುಜ್ಜೆದ ಗಟ್ಟಿ ಪನ್ಪೇರು ಎಂಕುಲ್ ಪೆಲಕೈದ ಗಟ್ಟಿ ಪನ್ಪಿನಿ ಎರೆಗ್ ದಾದ ತಿಂಡಿ ಪನೊಂದುಲ್ಲೆರ್ ಎಂಕ್ ಚಪಾತಿ ಎಂಕುಲ ಮುರಣಿ ಗುಜ್ಜೆದ ಗಟ್ಟಿ ಮಂತಿತ್ತ ಎಂಕುಲ್ ಪೆಲಕೈದ ಗಟ್ಟಿ ಪನ್ಪಿನಿ ಅಂದೇ ಪನೊಂದುಲ್ಲೆರ್ ಗುಜ್ಜೆ ಪಂಡದ ಅದು ಗೊತ್ತಿಲ್ಲ ಎಂಗಿಲ್ಲ ಗುಜ್ಜೆ ಪಂಡ ಅವು ಕಾಯಿ ಉಪ್ಪುಣದೆ ಕಾಯಿ ಐತ ಕಜಿಪ್ ಮಲ್ಪೇರು ಅವು ಗುಜ್ಜೆದ ಕಜಿಪ್ ಪನ್ಪಿನಿ ಕಾಯಿ ಉಪ್ಪುನ ಗುಜ್ಜೆ ಪನ್ಪಿನಿ ಎಂಕುಲು ಅವು ಪಂದಾಯಕ ಪೆಲಕಾಯಿ ಪನ್ಪಿನಿ ಅಂದೆ ಲೈಕ್ ಡನ್ ಥ್ಯಾಂಕ್ ಯು ಹೇಮಂತ್ ಗೌಡ ಅಕ್ಕ ಪನೊಂದುಲ್ಲೆರ್ ಅಕ್ಕ ಮೂಲೆ ಉಲ್ಲೆ ಹೇಮಂತ್ ನಾನು ಇಲ್ಲೇ ಇದ್ದೇನೆ ಎಲ್ಲಿಗೆ ಹೋಗ್ಲಿಲ್ಲವ ಇಲ್ಲೇ ಇದ್ದೇನೆ ತೀರ ಪಾತೆರೆ ಪುಡಿಗೆ ಕೈತಲ್ಲಿ ಪೊಲೀಸುలు ಇರತ್ತೆ ಹೇಮಂತಿನ ಪಾತೆರೆ ಪುಡಿಗೆ ಕೈತಲ್ಲಿ ಪೊಲೀಸುలు ಇರಿಗಿತ್ತೆ ಅದೆಲ್ಲದು ಗಾಳಿ ಬೀಸಿ ದೂರಾದಾಗೆ ಲೈಕ್ ಡನ್ ಹೇಮಂತ್ ಅಕ್ಕ ಹಾಯ್ ವಿಲಾಸಿನಿ ಸಿಸ್ ವೆಲ್ಕಮ್ ಟು ಮೈ ಲೈವ್ ವಿಲಾಸಿನಿ ಸಿಸ್ ನಿಮ್ಮದು ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಅಂತ ನಿಮಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ವಿಲಾಸಿನಿ ಸಿಸ್ ಗುಡ್ ಮಾರ್ನಿಂಗ್ ಸುಮಕ್ಕ ಬಲೆ ಸುಮಕ್ಕ ಇತ್ತೆ ಕಾಂಡೆ ಬರೆಯಿರಿ ಆರು ಕೋಡೆ ಇತ್ತೇರು ಸುಮಕ್ಕ ಕಾಂಡೆ ಬರೆಯಿರಿ ಕಾಂಡೆ ಆರು ಶಾಲೆ ಪೊದುಪ್ಪೇರು ಬೋಲ್ಲೇರು ಅರೆ ಶಾಲೆ ಐತೆ ಶಾಲೆ ಬಿಸಿ ಊಟ ಮಾಡ್ತಾರೆ ರೀ ಶಾಲೆ ಬಿಸಿ ಊಟ ಎಂಕ್ ಮಾಮಿ ಅತ್ತ ಸುಮಕ್ಕ ಅಂದಂದಿರೆ ಮಾಮಿ ಗುಡ್ ಮಾರ್ನಿಂಗ್ ಗೀತಾ ಸಿಸ್ ಲೈಕ್ ಅಂತ ಹೇಳ್ತಾ ಇದ್ದೆ ತಿಂಡಿ ಆಯ್ತಾ ಸಿಸ್ ಅದಕ್ಕೆ ಚಪಾತಿ ಪಲ್ಯ ಅಂತ ಹೇಳ್ತಾ ಇದ್ದೆ ನಮಗೆ ಕೂಡ ಚಪಾತಿ ಗೀತಾ ಸಿಸ್ ನಿಮ್ದು ಕಾಫಿ ಆಯ್ತಾ ಏನ ತಿಂಡಿ ಅಂತ ಕೇಳ್ತಾ ಇದ್ದಾರೆ ನನಗೆ ಚಪಾತಿ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಮಧುರ ವಾಹಿನಿ ಹೇಮಂತ್ ಗೌಡ ದಾನೆ ಏರ್ಲ ಇಜ್ಜೇರಿ ನೀ ದಾದನೆ ಗೊತ್ತು ಜ್ವರ ಬರ್ಪೇರಿ ಹೇಮಂತ್ ಹೊರ ಇಜ್ಜೇರಿ ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಮಧುರ ವಾಹಿನಿ ಥ್ಯಾಂಕ್ ಯು
ಮನೆಯೊಂದು ಎಣ್ಣೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬರ್ಸ ಉಂಡೆ ಅಲ್ಪ ಬರ್ಸ ಬರೋನುಂಡಿಯೇ ಒಂತೆ ಬರ್ಸ ಹಾರ್ಪುಣು ಒಂತೆ ದೊಂಬು ಕಾಯಣು ಕುಲ ಮುಗಲ ಹಾಪುಂಡು ಅಂಚೆ ನೀನು ನನ್ನ. ಥ್ಯಾಂಕ್ ಯು ಗೀತಾ ಸಿಸ್. ಹಾಯ್ ಅಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಅಪ್ಪು ಸಿಸ್ ನಾಗಿ ವಿಡಿಯೋ ಎಡ್ಡೆ ಹಾಪುಣಿಯೇ ಗೀತಾ ಸಿಸ್ದು ಕೂಡ ವಿಡಿಯೋ ಡ್ರೈ ಫ್ರೂಟ್ಸ್ ಇದು ವಿಡಿಯೋ ನೋಡಿದ್ದೇನೆ ಗೀತಾ ಸಿಸ್. ನಾನು ಡ್ರೈ ಫ್ರೂಟ್ಸ್ ಇದು ಲಡ್ಡು ಮಾಡಿದ್ದೀರಲ್ಲ ಗೀತಾ ಸಿಸ್, ಅದು ವಿಡಿಯೋ ನೋಡಿದ್ದೇನೆ ನಾನು. ಸಾಂಗ್ ಸೂಪರ್ ಸಾಂಗ್ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ಗೀತಾ ಅಕ್ಕ. ಪರಿಹಾರ ಅವರಿಗೆ ಅಪ್ಪು ಅವರೇ ಅವರಿಗೆ ತುಳು ಬರುವುದಿಲ್ಲ ಗೀತಾ ಸಿಸ್ಸಿಗೆ, ನಾವು ಕಲಿಸ್ಬೇಕು ಅವರಿಗೆ ತುಳು. ಅರ್ಥ ಆಗಿದ್ರೆ ಹೇಳ್ತಾರೆ ಅವರು. ಗೀತಾ ಸಿಸ್ ಅಪ್ಪು ಸಿಸ್ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಚಹಾ ಕುಡಿದ್ರಾ ಅಂತ. ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಹೌದಾ ಅಂತ ಕೇಳ್ತಾ ಇದ್ದಾರೆ. ಹೌದು ಅವರು ನಿಮಗೆ ಕನ್ನಡ ತುಳು ಬರೋದಿಲ್ಲ, ಅವ್ರು ತುಳುವಲ್ಲಿ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ, ಅದಕ್ಕೆ ನಾನು ಹೇಳಿದೆ ನೀವು ಕನ್ನಡ ಅಂತ. ಹಾಯ್ ಗೀತಾ ಅಕ್ಕ ಚಹಾ ಕುಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ಸಿಸ್ ಚಹಾ ಪರಿಹಾರ ಅಂತ ಕೇಳಿದರೆ ಕುಡಿದ್ರಾ ಅಂತ. ಯಾನು ಚಹಾ ಪರಿಯ ಪಂಡ ಯಾನು ಚಹಾ ಪರಿಯ ಅಂತ ಹೇಳಿದರೆ ನಾನು ಕುಡಿದೆ ಅಂತ ಚಹಾ. ಹಾಗೆ ಗುಡ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಬರದೆ ಇರುವ ಎರಡು ಮುಖಗಳು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಕುಡಿದೆ ನೀವು ಕುಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಗೀತಾ ಸಿಸ್. ನೈಸ್ ಅಂತ ಹೇಳ್ತಾ ಇದ್ದಾರೆ, ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಥ್ಯಾಂಕ್ ಯು ಗೀತಾ ಸಿಸ್. ವಿಲಾಸಿನಿ ಸಿಸ್ ಗಿಫ್ಟ್ ರಿಟರ್ನ್ ಕೊಡಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ಅಪ್ಪು ಅವರೇ ವಿಲಾಸಿನಿ ಸಿಸ್ ಕಮೆಂಟ್ ಹಾಕಿ ಆಯಿತಾ, ಮತ್ತು ನಿಮಗೆ ರಿಟರ್ನ್ ಮಾಡ್ತಾರೆ ಅವರು. ಪ್ರೀತಿ ಸಿಸ್ ಬರ್ತೀರ. ಹಾಯ್ ಪ್ರೀತಿ ಸಿಸ್ ಯಾನ್ ಬರ್ತ ಬಂದಲ್ಲೇರು. ವೆಲ್ಕಮ್ ವೆಲ್ಕಮ್ ಪ್ರೀತಿ ಸಿಸ್ಸಿರೆಗೂ. ಕಿಚನ್ ಕೀನ್ ಅವರು ನೈಸ್ ಅಂತೇಳಿ ಸಪೋರ್ಟಿಂಗ್ ಹೇಳಿದ್ದಾರೆ. ಥ್ಯಾಂಕ್ ಯು ಕಿಚನ್ ಸಿಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರೀತಿ ಸಿಸ್. ದಾದ ತಿನ್ನರೆ ಚಹಾ ಪರಿಹಾರ. ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗ ಇಲ್ಲದೆ, ಪ್ರೀತಿಸಲು ಕಾರಣವೇ ಹೃದಯ. ಸಿಸ್ ಇಲ್ಲ ಪೇಸ್ಲ ಮಲ್ಪಲೆ ನನ್ನ ಇಜ್ಜಿಯೇ ಎಂಕ ಎನ್ನ ಇಲ್ಲ ತೆಡ್ಡೆ ಇಜ್ಜತೆ ನಾನು ಓಡೆ ಪೇಸ್ಲ ಮಲ್ಪು ನಾನು ಒಳ್ಳೆ ಪಿದೆ ಇಟ್ಟು ಬತ್ತು ಮಲ್ಪೋಡು ಮಂಚ ತೂಕ ನನ್ನ ತೂಕ ಪಾಣ ಒಡೆಯನ್ನ ಪೋಯಿನಪ್ಪ ಫೇಸ್ ಲೈವ್ ಮಲ್ಪೆ ಎನ್ನ ಪ್ಲೇಸ್ ಲೈವ್ ಇಡ್ಬೇಕು WH ಜಾಸ್ತಿ ಆತಂದು ಅಂದೆ ಫೇಸ್ ಲೈವ್ ಬೇಕಾದ್ರೆ WH ಜಾಸ್ತಿ ಆತಂದ ಅಂದ ನಾನು ತೂ ಫೇಸ್ ಲೈವ್ ಓಲಲ್ಲ ಜಾಗ್ರ ಆಡೋಡವು ಬರತ್ತ ಬರೀತು ಫೇಸ್ ಲೈವ್ ಮಲ್ಪೆ ನೀರು ದೋಸೆ ಬರೋದಿಲ್ಲೇರು ಪ್ರೀತಿ ಸಿಸ್ ಪದ್ಯ ಬಂತಾರು ಶೋಕ್ ಆತನ ಪದ್ಯ
ಶಾರ್ಟ್ ವಿಡಿಯೋ ಪಾದರ್ ಪದ್ಯದ ಲಾಯಕ್ ಆತನ ಪದ್ಯ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ನೀರು ದೋಸೆ ಅಂತ ಪನೊಂದುಲ್ಲೇರು ಎಂಕಿ ಚಪಾತಿ ಆನ್ ಇಪ್ಪೆ ಸಿಸ್. ಓಕೆ ಓಕೆ ಬೇಳೆ ಎತ್ತಿನ ಮಲ್ಪಲೆ ಓಕೆ ದಾದಿ ತಿಂದು ನೀರು ದೋಸೆ ಅತ್ತೆ ನನ್ನ ಕಜ್ಜಿಗೆ ನುಪ್ಪ ಹೊಡತೆ ಅಂದು ಅವು ನಮ್ಮ ಪನ್ಪತೆ ಪ್ರೀತಿ ಸಿಸ್. ನಮ್ಮ ಓನ್ ನಮ್ಮ ದಾಲ ಮಲ್ತ ಲೈಕ್ ದಾಲ ದಿಕ್ಕುಜಿ ನಮಕ್ ಒಂದು ವ್ಯೂಸ್ ಬರ್ಪು ಜಾಣ ಒಂಜಿ ತೇರು ಫಸ್ಟ್ ಪಾಡ್ನೆ ಅತೆ ಒಂಜಿ 4 ಲೈನ್ ಅಂಚ ಪಾಡಿ ಅಲ್ಲ ಬಕ್ಕ ತನ್ನಾತಿಗೆ ವ್ಯೂಸ್ ಬರ್ಪುಂಡಿಯೇ ಒಂಜಿ 300 500 ಪೋಪುಂಡು ಫಸ್ಟ್ ಬರ್ಪುಜಿ ವ್ಯೂಸ್ ನಮಕ್ ನಮ್ಮ ಓನ್ ದಾಲ ಪಾಡಿ ಪೋಪಿನೇ ಇಜ್ಜಿ ನಮ್ಮ ಫೋಟೋ ಪಾಡ್ದು ಪದ್ಯ ಪಾಡ್ಲಿಕ್ಕೆ ಭಾರಿ ಕಮ್ಮಿ ಪೋಂಡ ಓಕೆ ಹೊರರ ರಪ್ಪ ಪೋಣ ಒಂಜಿ ಕೇಲ ಪೋಪುಂಡು ಪದ್ಯ ಶೋಕಿತ್ತಲ್ಲ ಹೊರರ ಬಿಲ್ಕುಲ್ ಪೋಪುಜಿ ಬೆಸ್ಟ್ ಲೈವ್ ಪನೊಂದುಲ್ಲೇರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ಪೂ ಕಟ್ಟೊಂದಿಲ್ಲ ಮೇರು ಪೋಪೇರು ನೆರ್ಪಿರತ್ತೆ. ಓಕೆ 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 ಕಟ್ಲೆ ಪೂ ಯಾನು ಬೊಕ್ಕ ತಿಕ್ಕುವೆ ಬಾಯ್. ಓಕೆ ಅಪ್ಪು ಥ್ಯಾಂಕ್ ಯು. ಸ್ವಾತಿ ಸಿಸ್ ಬಂದರು. ಲೇಟೆಸ್ಟ್ ಸಾಂಗ್ ಪಾಡೋಡಿಯೇ ಲೇಟೆಸ್ಟ್ ಸಾಂಗ್ ಪಾಡತ್ತೆ ಕೆಲವು ಪೋಪುಂಡು ಸ್ವಾತಿ ಸಿಸ್, ಕೆಲವು ಇಜ್ಜಿ ದಾಲೆಜ್ಜಿ ಕೆಲವು ನಮ್ಮ ನಲಿಪುಡು ನಲಿಪುಂಡ ಪೋಪುಂಡು ಅಪ್ಪ ಅದೇ ನಮ್ಮ ಚೂರು ಸ್ಟೆಪ್ ಗಿಪ್ ಪಾಡಾಪುಂಡು ಪದ್ಯ ಪಾಡ್ದು ಅಪ್ಪ ಪೋಪುಂಡು. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಅಂದಿಯೇ ಪನೊಂದುಲ್ಲೇರು. ಕೋಟ್ಯಾನ್ ಪೂಜಾರಿ ಅವರು ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಗುಡ್ ಮಾರ್ನಿಂಗ್ ಕೋಟ್ಯಾನ್ ಪೂಜಾರಿ ಅವರೇ, ವೆಲ್ಕಮ್. ಅದೇ ಗ್ಲಾಸ್ 19 ಸುರು ಓ ದೇವರ ಎಂಚಿನ ಸಿಂಬಲ್ ನರಕ ಪಾತಿರು ನರಕದಾರ ಒಳ್ಳೆ ವಿಷಯ ಹೊಡಿಬೈದು ನಾವು ವ್ಯಾಪ ಬಂತಲ್ಲ ಸ್ಕೂಟಿದ ವಿಷಯ. ನೈಸ್ ಪನೊಂದುಲ್ಲೇರು ಪ್ರೀತಿ ಸಿಸ್, ಒಳ್ಳೆ ಪನೊಂದುಲ್ಲೇರು ಸಿಂಪಲ್ ಮಂಡಿಗೆ ಪಾಡು ನಾಲ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಕಿಚನ್ ಸಿಸ್, ಥ್ಯಾಂಕ್ ಯು ಪ್ರೀತಿ ಸಿಸ್, ಬಿರೇಲ್ ಕೊರಿಯಾ ಥ್ಯಾಂಕ್ ಯು. ಹಾಂ ಚಾಪಾಡಿಯಾರ ಸಿಂಪಲ್ ಬಾಯ್. ನಿನ್ನದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಲೆಹಂಗಾ ಅಕ್ಕ ನಮಸ್ತೆ ಪನೊಂದುಲ್ಲೇರು. ಲೆಹಂಗಾ ಅಕ್ಕ ಪ್ರೀತಿ ಸಿಸ್ಸ ಅಣ್ಣ ನಮಸ್ತೆ ಪನೊಂದುಲ್ಲೇರು. ಚಾ ಪರಿಯರೆ ಪೋಪಿನಿ ಬರೋಚಿ ಮಕ್ಕ ಈರಿ ಅಪ್ಪ ಚಾ ದೇತು ಕೊರ್ರೆ ಎಂಗ್ಲೇ ಪುರ ಪೋಪಿನಿ ಪೋಯರೆ ಪೋಪಿರಿ ಬಲ್ಲೆ ಚಾ ಪರ್ಕ ಬಂದು ಮನ್ಪುಜೀರು ಬರೋಚಿ ಬಂದ್ಪಿನಿ ಎಂಗ್ಲೇನ್ ಪೂರ ಚಾ ಪರ್ರೆ ಎಂಗು ಚಾ ಪರ್ತೆ ಎಂಗಲೆಲ್ಲ ಪರ್ತೆ ಎಂಗು ಚಾ ಈಗ ಚಾ ಬೊಚ್ಚಿಂಗ್ಲಿ. ಹೇಮಂತ್ ಗುಡ್ ಮಾರ್ನಿಂಗ್ ಪನದುಲ್ಲೇರು. ಹೇಮಂತ್ ಉಳ್ಳಾರಾ ಹೇಮಂತ್ ಪ್ರೀತಿ ಸಿಸ್ರ ಪಾತೆರ್ಲಿ ಮೂಲ್ ಪಾತೆರ್ಲಿ ತುಕ ಪಾತೆರಲ್ಲ ಪಾತೆರ್ ನಿಕ್ದೊಂಡು ಪಾತೆರ್ಲಿ ಸಿಂಪಲ್ ಬಾಯ್ ಬಲಿಪುನ್ ಎಂಜಿನೇಕ್ ಬಲಿಪುನ್ ದುಂಬೆ ಬರ್ಸ ಬರ್ಪುನ್ ಜಾರಾರು. ಪ್ರೀತಿ ಅಕ್ಕ ಚಾ ಪರಿಯರೆ ಬರೋಡ ಹಾಕಿಣ್ಣು ಎಂಗ್ಲೇನ್ ಬರೋಚಿ ಬಂದ್ಪುನ್ ಬಕ್ಕ ಬರೋಡ ಹಾಕಿಣ್ಣು ಕೂಡ
ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ನಾನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡಲು ಬಂದೇ ಬರುವೆನು. ನಾರೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲಿ ಮತ್ತೆ ಮರೆವೆನು. ಕೋಡೆ ಬೈದಿತ್ತೀರಿ ಎನ್ನ ಲೈವ್ಗೆ ಹೇಮಂತ ಅಂದೆ ಬೈದಿತ್ತೀರಾ ಕಣ್ಣೆರ ಅಂದಾರೆ ಎಂಕು ಕೋಡೆ ಬೈಯಡಿ ನಾನು ಪೋದಿತ್ತೇನೆ ಬಲೆ ಅಣ್ಣ ಪನದಿಲ್ಲಿರು ಸಂಗು ಸಿಸ್ ಕಂಜು ಸಾರು ಚಾತ್ ನೀರ್ಲ ಕೊರ್ಪುಜೀರಾ ಯಾ ನೀರು ಕೊಲ್ಲ ನೀರ್ಲ ಕೊರ್ಪುಜಿ ದಾಯ್ ಕೊರೋಡು ನೀರು ಬಲಿಪು ನೋಡಿ ಗಡಿ 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 ಸಿಂಪಲ್ ಬಾಯ್ ಬಲಿಪುನ್ ಮಾರ್ರೆ ಬಲಿಪುಡ್ ಏಟಾಯಿಜಿ ಗುಡ್ ಅಂದ್ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಗುಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೊಡಿ ಮಗ ಬಿಡಬೇಡ ಅವನ್ನ ಈ ರಂಚ ಬರ್ತದೆ ನನ್ನ ಫ್ಯಾನ್ ಪದ್ಯ. ಹುಟ್ಟಿದ ಮ್ಯಾಲೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮೇಲೆ ಬದುಕು ಕಣೋ. ಜಿಲಾಬ್ ಹತ್ತಿ ನಮ್ಮ ಮಂಡೆ ಜಿಲಾಬು. ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು. ವಿಲಾಸಿನಿ ಅಕ್ಕ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್. ಪ್ರೀತಿ ಸಿಸ್ ಮಧ್ಯಾಹ್ನ ದಾದಿ ಸ್ಪೆಷಲ್ ಉಸಿರಿಡು ಆಪುಜಿ ಪನರೆ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನೇ ನೀನು ಎತ್ತ ಬಂತು ನೋಡು. ಬಕ್ಕಲ ಬರ್ಪುಜಿ ಕೇಳಲ್ಲ ಎಂಕಿಲ್ಲ ಅಮ್ಮ ತಾಯಿ ಭಿಕ್ಷೆ ಹಾಕಿ ಮುಂದೆ ಹೋಗಿ ಭಿಕ್ಷೆ ಇಲ್ಲಿ ಹಾಕುದಿಲ್ಲ ನಾವು. ಸಿಂಪಲ್ ಬ್ರದರ್ ದಿನ ಮಂಡೆ ಟಿಫಿನ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ತೂಡು ದಾದಾ ಪಂಡದು ಪನೊಂದುಲ್ಲೇರು ಜೋಕು ಶಾಲೆ ಪೋಯನೆ ಪ್ರೀತಿ ಸಿಸ್. ಓ ಪ್ರೀತಿ ಅಕ್ಕ ಮನೆ ಪಂದ್ಯ ಕುಲ್ಲೆ ಪದ್ಯ ಬರೆಯ ವಚ್ಚಿದ ಈ ಸಿಂಪಲ್ ಓಲ್ ಬಸ್ ಸ್ಟ್ಯಾಂಡ್ ಉಲ್ಲೇರದಲ್ಲ ಐಕಿತ ರಾಚಿಗೆ ಆಗ್ಬಿಟ್ಟು. ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಮನದಲ್ಲೇರು ಅಂದು ಮನದಲ್ಲೇರು ಅಂದು ಕುಶಲವೇ ಕ್ಷೇಮವೇ ಇರ್ ಬರಲೇ ಪ್ರೀತಿ ಸಿಸ್. ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತಲೇ. ಹೌದು ಸಿಂಪಲ್ ಒಂಜಿ ದಿನ ಅಲ್ಲ ಪದ್ಯ ಪಾಡ್ದಾರೆ ಪಲ್ಲೆ ತುಕ ಒಂಜಿ ದಿನ ಅಲ್ಲ ಪದ್ಯ ಪಾಡ್ದಾರೆ ತುಕ ಪಾಡ್ಲಿ ತುಕ ಪದ್ಯ. ಕಿಚನ್ ಸಿಸ್ ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಥ್ಯಾಂಕ್ ಯು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನ್ನು. ಪ್ರೀತಿ ಅಕ್ಕ ಎನ್ನಕ್ಕೆ ಪಿತ್ತಾಳೆ ಆಂಡು ಸಂಧ್ಯಾ ಸಿಸು ಅಂದರು. ಆಯ್ ಸಂಧ್ಯಾ ಚಾಂಡ ಬೆಸ್ಟ್ ಸಾಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು. ನೋಡಿ ವಿಲಾಸಿನಿ ಸಿಸ್ ಸಿಂಪಲ್ ಬಾಯ್ಗೆ ಸಾಂಗ್ ಬೇಡ ಅಂತ ಹೇಳುದು. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್. ಸಂಧ್ಯಾ ಸಿಸ್ ಹಾಯ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ಸಂಧ್ಯಾ ಉಲ್ಲೇನಾ. ಓಕೆ ಸಿಸ್ಟರ್ ಬಾಯ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಯ್. ದೊಂಡೆಗೆ ಪುಂಡಿ ಅಯ್ಯೋ ಪ್ರೀತಿ ಸಿಸ್ ಇತ್ತೆ ಒಂದು ಪದ್ಯ ಬರ್ಬುಂತಲೇ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲ್ಲಿ, ನಿನಗಾಗಿ ಈ
ಸಾಂಗ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ನಾನು ಹೇಳ್ತೇನೆ, ನಿಮ್ಮದು ಸಪೋರ್ಟ್ ಇದೆಯಲ್ಲ ನನಗೆ. ಪ್ರೀತಿ ಸಿಸ್ ಕೂಡ ಆಗ್ತಾರೆ ಸಾಂಗ್. ಥ್ಯಾಂಕ್ ಯು ಪ್ರೀತಿ ಸಿಸ್, ಥ್ಯಾಂಕ್ ಯು. ಸಂಧ್ಯಾ ಒಡೆಪೋಯಿದೆ, ಸಂಧ್ಯಾ ಬತ್ತು ದಿಂಚಲ ಒಂದು ಮೆಸೇಜ್ ಮಾಡಿ ಪೋಯಿನಾ ಸಂಧ್ಯಾ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ನಗುವಿನ ದೊರೆಯಂತೆ. ನಾನೇ ಪ್ರೀತಿ ನೀನಿಲ್ಲದೆ ಬಾವಿಗೆ ಯಾರೇ ಮಾರಿపోదు. ನಾನು ಸಿಂಪಲ್ ಬಾಯ್. ನಾನು ತಿಂಡಿ ಮಾಡ್ತಾ ಕೇಳ್ತಾ ಇದ್ದೆ. ಹೌದಾ ಸಿಸ್, ಕೇಳಿ ನಾನು ಹೇಳ್ತೇನೆ ಒಂದೊಂದು. ಪ್ರೀತಿ ಸಿಸ್ ಹಾಕ್ತಾರೆ ಒಂದೊಂದು ಹಾಡು, ನಾನೇ ಹೇಳ್ತೇನೆ, ನೀವು ಕೇಳಿ. ಸಿಂಪಲ್ ಮಾತ್ರ ಓಡಿ ಹೋಗ್ತಾನೆ. ಈಗ ಎಲ್ಲ ಕಡೆಯಿಂದ ಬಾವಿಗೆ ಹಾರುವ ಕಾರ್ಯಕ್ರಮ ಉಂಟು ಈಗ ಸಿಂಪಲ್ನದ್ದು. ಬಲ್ಲು ಕಟ್ಟದಲ್ಲಿ ಆಗಿಲ್ಲ ಮಾರ್ರೆ ಸಿಂಪಲ್. ಬಾವಿಗೆ ಹಾರುದಲ್ಲ ಅವೇ. ಬಾವಿಗೆ ಹಾರೋದಾದ್ರೆ ಬಲ್ಲು ಇದು ಹಗ್ಗ ಕಟ್ಟಿ ಹಾರಿ ಆಯ್ತಾ ಸಿಂಪಲ್. ಪ್ರೀತಿ ಸಿಸ್ ತೆರ್ತಂದುಲ್ಲೇರು. ಏನಾಗಲಿ ಮುಂದೆ ಸಾಗೋನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಮೆಸೇಜ್ ಪೂರ ಓಡೆ ಫೋನ್ ಮಾರ್ರೆ. ಹೇಮಂತ್ ಎಲ್ತದಲ್ಲಿ ರಕ್ಷಸಿಸ್ ಬರ್ತೀರಾ? ಹಾಯ್ ರಕ್ಷಸಿಸ್, ವೆಲ್ಕಮ್ ಟು ಮೈ ಲೈವ್. ಚಾಪಡಿಯರ ರಕ್ಷಸಿಸ್. ನಾನು ಕಪ್ಪು ಸಿಸ್ ಬರ್ತೀರ ಅಲ್ಲಿ. ಹೇಮಂತ್ ಕಪ್ಪು ಸಿಸ್ ಬರ್ತೀರು. ಹಾಯ್ ಗುಡ್ ಮಾರ್ನಿಂಗ್ ಬರೋದಿಲ್ಲ ಕಪ್ಪು ಸಿಸ್. ಗುಡ್ ಮಾರ್ನಿಂಗ್ ಸಿಸ್. ಸಾವು ಯಾನ ಸೈತಿಂದಳ ಹೋಗಿ ಯಾನು ಸಿಂಬಲ್ ಬಾಯ್ ಯಾನು ಹಂಚದಲ್ಲ ಬಂತಜ್ಜಿ ಈರ ಬನ್ನಿ ಬಾವಿಗೆ ಹಾರ್ತೇನೆ ಅಂದ ಕ್ಯಾನಾದ ಬರಡ್ಬೇಕ ಎಂಕದಲ್ಲ ಉಂತಾರೆ ಬರ್ರಿ ಆಪು ಜೈಕ್ ಬಲ್ಲು ಕಟ್ಟಿದಲ್ಲ ಆಗಿಲ್ಲ ಬನ್ನಿ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಹಾಯ್ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ ರಕ್ಷ. ಗುಡ್ ಮಾರ್ನಿಂಗ್ ಪನೊಂದಿಲ್ಲ ಕಪ್ಪು ಸಿಸ್. ಚಾ ಪರೋಡು ಪನೊಂದಿಲ್ಲ ಚಾ ನನ್ನ ಪರೋಡುಗೆ ಗುಡ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಏನಾಗಲಿ ಮುಂದೆ ಸಾಗುನಿ, ಬಸ್ ಬಂದರೆ ಅಡಿಗೆ ಬೀಳಲಿ. ಹೆಚ್ಚಿನ ಮಧ್ಯ ಮಾರಿ ಸಿಂಪಲ್ ಬಾಯ್ನ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇತ್ತೆ ಗ್ಯಾರಂಟಿ ಪ್ರೀತಿ ಸಿಸ್. ಇತ್ತೆ ಮಧ್ಯ ಬಣ್ಣ ಗ್ಯಾರಂಟಿ ಲಾಗಿವೇರ ಅಂದಿಗೆ. ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ, ಯಾನು ಮೂನೆ ಕಾತೊಂದುಲ್ಲೆ ಒಡಗು ಪೋಪದೆ, ಓ ಪುಣ್ಯ ನಿನ್ನಾತೆ ಬರ್ಪಿನಿ ಎಂಕ್ಲ ಎಡಿಚ್ ಬರ್ಪುಜಿ. ಪ್ರೀತಿ ಹಾಯ್ ಪನೊಂದುಲ್ಲೇರು ರಾಷ್ಟ್ರಸಿಸ್. ಹಾಯ್ ಪನೊಂದುಲ್ಲೇರು ರಕ್ಷಸಿಸ್. ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಹೇಮಂತ್. ಹಾಯ್ ಕಪ್ಪು ಸಿಸ್ ಪನೊಂದುಲ್ಲೇರು ಪ್ರೀತಿ ಸಿಸ್. ಹಾಯ್ ಪ್ರೀ ಪನೊಂದುಲ್ಲೇರು ರಕ್ಷಸಿಸ್. ಕಪ್ಪು ಪಂದ ತೆಲ್ತೊಂದುಲ್ಲೇರು ಕಪ್ಪು ಮೇರೆ ಕಷ್ಟ ಸಿಸ್ ಅಂತದ್ದು ಖುಷಿಯಾನೆ ಹೇಮಂತ್. ಹಾಯ್ ಪನೊಂದುಲ್ಲೇರು. ಹಾಯ್ ರಕ್ಷು ಪನೊಂದುಲ್ಲೇರು ಪ್ರೀತಿ. ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಥ್ಯಾಂಕ್ ಯು. ಹೇಮಂತ್ಗೆ ತೆಲಿಕೆ ಅವೇ ಕ್ರಾಸ್ಟಸಿಸ್. ಹೇಮಂತ್ ತೆಲಿಕೆ ತುಲಿಗೆ. ವಸಂತ ಅವರು ಬಂದರು. ನನ್ನ ಕಪ್ಪು ನನ್ನ ತಪ್ಪ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಕಪ್ಪು ಕ್ರಾಸ್ಟಸಿಸ್ ಸೀರೆಗೆ ವಸಂತ್ ರೈಸಿಂಗ್ ಗಿಫ್ಟ್ ಕೊಟ್ಟಿದ್ದೇವೆ. ಇದೇ ನಾ ವಾಟ್ಸಪ್ಪಲ್ಲೇ ಪನೊಂದುಲ್ಲೇರು. ಸೂಪರ್ ಪನೊಂದುಲ್ಲೇರು ಕ್ರಾಸ್ಟಸಿಸ್. ಥ್ಯಾಂಕ್ ಯು ಕ್ರಾಸ್ಟಸಿಸ್. ಕಪ್ಪು ಅಕ್ಕ ಪನೊಂದುಲ್ಲೇರು ವಿಲಾಸಿನಿ ಸಿಸ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಥ್ಯಾಂಕ್ ಯು ಕ್ರಾಸ್ಟಸಿಸ್. ಹೇಮಂತ್ ಕಪ್ಪು ಅಕ್ಕಲ್ಲಿ ಎತ್ತೊಂದುಲ್ಲೇರು. ಹಾಯ್ ಸಂಗು ಪನೊಂದುಲ್ಲೇರು. ಹಾಯ್ ವಸಂತನ್ನ. ಹಾಯ್ ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಸಿಂಪಲ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡುವ ಲೈವ್ ಮಾತ್ರ ಸಪೋರ್ಟ್ಗೆ ಕ್ರಾಸ್ಟಸಿಸ್ನ. ಪ್ರೀತಿ ಗುಲ್ಲೆ ಬನ್ನೋದಿಲ್ಲ ವಿಲಾಸಿನಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಥ್ಯಾಂಕ್ ಯು. ಚಾ ಅಂಡ ಕಪ್ಪು ಅಕ್ಕ ಅಂತ ಕೇಳ್ತಾ ಇದ್ದಾರೆ ಹೇಮಂತ್ ಅವರು.
ಎಕಳಿಂಚೆ ಕೇಳೊಂದಿತ್ತೇರು ಕಪ್ಪು ಸಿಸ್ ವೈದ್ಯರ ಅಂತ ಬರ್ತಿರತ್ತಿತ್ತೆ. ವಸಂತ್ ಬ್ರೋ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೇನೆ ಆಮೇಲೆ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಬ್ಯೂಟಿ ಲೈಫ್ ಅವರು ನೈಸ್ ಲೈವ್ ಅಂತೇಳಿ ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಹಿರೇಗೆ ಸಪೋರ್ಟ್ ಮಲ್ದಿನ ತಿಪ್ಪುಡಿ ನೀರು ದಿತ್ತು ಲಾಕೊಂಡೆ ದಾದಿ ಸಿಂಪಲ್ ಅಂಚ ಪನ್ಪಿನ ಅಕ್ಕಾಗ ಮಸ್ತ್ ಲೈವ್ ಅಂತ ಹೇಳಿದೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಚಾಂಡ ಹೇಮಂತ್ಗೆ ಏನೊಂದು ಲೇರು ಕ್ಲಸ್ಟರ್ ಸಿಸ್ ಏಪಲ ಬರ್ಪೀರು ಅಂಚಕ್ಕೇನಿ ಏಪಲ ಬರ್ಪಿರಿಕ್ಕೇನ್ಯ ಓಕೆ ದಾದ ತಿಂಡಿ ಪನದುಲ್ಲೇರು ಯಾರಿಗೆ ಎಂಕ ಕಷ್ಟ ಸಿಸ್ಗ ಹೆಲ್ಪ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ದಾದಾ ಹೇಮಂತ್ ದಾದ ತಿನ್ನರೆ ಹೇಮಂತ್ಗೆ ದಾದ ತಿನ್ನರೆ ಹೇಮಂತ್ ದಾದ ತಿನ್ರೆ ಪಂಡೇರು ಇಂಕ್ಲ ನೆನಪಿ ದಾದಲ ಇಜ್ಜಿಗೆ ಎಂಕ್ ಪುಂಡಿ ಪನದುಲ್ಲೇರು ಕಷ್ಟ ಸಿಸ್ಗೆ ಪುಂಡಿಗೆ ಎಂಕ್ ಚಪಾತಿ ಬಕ್ಕ ಪ್ರೀತಿ ಸಿಸ್ಗೆ ದೋಸೆ ಬಕ್ಕ ವಿಲಾಸಿನಿ ಸಿಸ್ಗೆ ಚಪಾತಿ ಉಂಡಿಯ ಪನೊಂದುಲ್ಲೇರು ಅಕ್ಕ ಮಾದೇವಿ ಲೆಕ್ಕ ಉಲ್ಲರು ಯಾನ ಅಕ್ಕ ಮಾದೇವಿ ಲೆಕ್ಕ ಉಲ್ಲೇನ ಆತುದ್ದ ಕುಜಲಿಂಚಿ ಮಾರ್ರೆ ಅಕ್ಕ ಮಾದೇವಿ ಲೆಕ್ಕ ಕುಜಲೆಲ್ಲಿ ಒಪ್ಪುನಂತೆ ಬಾಬ್ ಕಟ್ಟುಪ್ಪುನ್ ಮಾರ್ರೆ ಕಪ್ಪು ಅಕ್ಕಗ ಮದಿಮೆ ಆತಂಡ ಬಕ್ಕ ಮದಿಮೆ ದರೆಗ್ ಜೋಕುಲುಂಡು ದಾಯಿ ಚಪ್ಪೆ ಚಾಯೆ ಮಂತಂದು ದಾಯಿ ಚಪ್ಪೆ ಸಂಧ್ಯಾ ಹಾಯ್ ಪಂದು ಒಡೆಪೋಯಿಂది ಪ್ರೀತಿಸಿ ಸಾಯಿ ಪಂಡೇರು ನಿಕ್ ಗೊತ್ತುಂಡ ಪೊಕ್ಕಡೆಗೆ ಏನ ಪೊಕ್ಕಡೆ ఏమంటుంది అదే పొక్కడే చెప్పే చాలా పొక్కడేనా సంధ్య హాయ్ పన ಬ್ಯೂಟಿಫುಲ್ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸಂಧ್ಯಾ ಸಿಸ್ ಸಪೋರ್ಟಿಂಗ್ ಅಂದಿದ್ದಾರೆ ಥ್ಯಾಂಕ್ ಯು ಕಪ್ಪಕ್ಕದು ಮದುವೆ ಆತಲ್ಲ ಹಾಂ ಕಷ್ಟ ಸಿಸ್ಗೆ ಮದುವೆ ಆಯ್ತಲ್ಲ ಮೂರು ಸಾಧಾರಣ ಪೂರ ಮದುವೆ ಆಯ್ತು నాకు లేపుతుంది ಹೇಮಂತ್ ರಾಕ್ಷಸಿಸ್ಗೆ ಮಾತ್ರ ಮದುವೆ ಆಯ್ತು ಬಾಕ ಪೂರ ಈಗ ಮದುವೆ ಆಯ್ತು ಹೇಮಂತ್ ನಾನು ಹೊರ ಓಡ ಕೇಳೋದಿಲ್ಲ ಅಪ್ಪ ನಿಜಾಗಿ ರಾಜ ಸಿಂಪಲ್ ಈಗ ಮಂದ దాదా పనులు లేరు నాన్న వరా పనులు లేరు ఆకుండా నాన్న రాకుండా వడిగా ఏమంది కూడా తెలుసుకుందలేదు ఇది తెలుసుకుందలేదు సంధ్య సపోర్టింగ్లో లేను ಎಂಕಲ ಒಂಜಿ ಮದಿನೆ ಆತೀನಿ ಬನೊಂದುಲೆ ಯಾ ಒಂಜಿ ಯಾವ ಸಿಂಪಲ್ ಇರೆ ಒಂಜಿ ಎಡೆ ಬೋಲ್ ಹೋಗಿಗ್ಲೆ ಕುಲ್ಲೆ ಚಿಪ್ಪು ಆನುಂಡ ಏಮಂತ ಕೇಳೋದಿಲ್ಲೇರಿ ಅಲ್ಲೇ ಕಪ್ಪು ಸಿಸ್ ಕೇಳೋದಿಲ್ಲ ಆನುಂಡಾಗೆ ಸಂಧ್ಯಾ ಸಪೋರ್ಟಿಂಗ್ ಇಲ್ಲ ಥ್ಯಾಂಕ್ ಯು ಸಂಧ್ಯಾ ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸಿಂಪಲ್ಗೆ ದಾನೆ ಇತ್ತೆಲ್ಲ ಅವಲಿಗೆ ಸಿಂಪಲ್ಗೆ ಅವಲಿಗೆ ನಾನಲ್ಲ ಪ್ರೀತಿ ಸಿಸ್ ಹೇಳ್ತಂದ್ರೆ ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ರಡ್ಡ ಓಡು ಇಪ್ಪಡು ಪನ್ಪೆ ಪನೊಂದುಲ್ಲೇರು ಇಪ್ಪಡು ಪನ್ಪೆ ಪನೊಂದುಲ್ಲೇರು ಹೇಮಂತ್ ಕೂಡ ತೆಲ್ತೊಂದುಲ್ಲೇರು ಕಷ್ಟ ಅಕ್ಕ ಸೂಪರ್ ಪನೊಂದುಲ್ಲೇರು ಆನು ಉಂಡು ಅತ್ತೆ ಕಪ್ಪು ಸಿಸ್ ಪನೊಂದುಲ್ಲೇರು ಪ್ರೀತಿ ಸಿಸ್ ಸಂಧ್ಯಾ ಸಿಸ್ ಸಪೋರ್ಟಿಂಗ್ ಉಳ್ಳೇರು ಒಂಜಿ ರಡ್ಡಂದು ಒಂಜಿ ಇಲ್ಲಡೆ ಖರ್ಚಿತು ವರೆಗೆ ಕೊಡೊಂಜಿ ತಿರ್ಗಾರೆ ಆ ಎಡ್ಡುಂಡು ಕಷ್ಟ ಸಿಸ್ಲ ಸಂಗು ಅಕ್ಕ ಓಲಾನಲ್ಲ ಆಂಟಿ ಇತ್ತಂಡ ಪಲ್ಲೆ ಓಲ್ಲ ಆಂಟಿ ಇಜ್ಜಿ ಮಾರ್ರೆ ಪೊಕ್ಕಡಿ ದಾಯ ಆಂಟಿ ಇಂಕೇನು ವರ್ಣಿಕುಲು ಆಂಟಿ ಇಜ್ಜೇರು ಓಲ್ಲ ಎಂಗಲ್ ಅಲ್ಪ ಇಜ್ಜೇರಿ ಎಲ್ಲ ಕೋಡೆ ಅಂಜಿ ಎರಡು ಜನ ಬರ್ತದೆ ಪಂಡೇರಿ ಎಂಗ್ಲಿಗೆ ಒಂದು ಪೊಣ್ಣು ನಾಡ್ಲೇನು ಈ ತಕ್ಲಿಗೆ ನಾಡು ಆಪುಡು ಪೊಣ್ಣು
ಹೌದು ಕ್ಲಾಸಿಸ್ ಪನೊಂದುಲ್ಲೇರು ವಿಲಾಸಿನಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿಸ್, ಥ್ಯಾಂಕ್ ಯು. ಪ್ರೀತಿ ಎಂಕಿ ಹೇಮಂತ್ ಆನ ನಾಡದು ಕೊರ್ಪೆಗೆ ಪನೊಂದುಲ್ಲೇರು. ಹೇಮಂತ್ ಆನ ನಾಡುವೇರ್ಗಿತ್ತೆ ಕಪ್ಪು ಅಕ್ಕ ಉಂಡಂದು ತೂಪೆ ರೋಡುಡಿಗೆ ಓಲು ರೋಡುಡು ಮಾರ್ರೆ ನೈಸ್ ಮಾಡೋದಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಸಿಸ್ 30 ನಿಮಿಷ ಆಯಿತು. ಓಕೆ ವಿಲಾಸಿನಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ 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 ವಿಲಾಸಿನಿಸ್, ಬಾಯ್ ಬಾಯ್. ಸುದೀಪ್ ಅವ್ರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುದೀಪ್ ಅವರೇ. ಚಾಂಡಿ ಅಕ್ಕ ಚಾಂಡಿವೆ ಇರ್ನಾಡಿ ಸುದೀಪ್ ಚಾ ಇಜ್ಜಿರ ಯಾನವ ಕಪ್ಪು ಅಕ್ಕ ಪನೊಂದುಲ್ಲೇರು ಹೇಮಂತ್ ಕೇಳಿ ನೀರಾವ ಕೇಳಿ ಕಪ್ಪು ಸಿಕ್ಕಿಲ್ಲ. ಎನ್ನ ಆಂಡ್ ಕುಕಿಂಗ್ ಹೌಸ್ ಅವ್ರು ಬಂದರು. ಹಾಯ್ ಅಂತ ಹೇಳಿದ್ರೆ. ಹಾಯ್ ಕುಕಿಂಗ್ ಹೌಸ್ ಅವರೇ, ವೆಲ್ಕಮ್ ಟು ಮೈ ಲೈಫ್. ದಾದ ಸೌಂಡು ಬರ್ಸದ ಸೌಂಡ್ ಅವು ಅಂದ ಕಪ್ಪು ಸೀಸು. ಓಕೆ ಬಾಯ್ ಸಿಸ್, ಬಾಯ್ ಪ್ರೀತ್ ಸಿಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಹೇಮಂತ್ ಅಕ್ಕ ಪುಂಡಿ ಬೊಕ್ಕದಾದ ಕರ್ಮ ಪರದುಲ್ಲೇರು. ಹೇಮಂತ್ ಅಕ್ಕ ಪಂಡಿ ಬೊಕ್ಕದಾದ ಕರ್ಮ ಪರದುಲ್ಲೇರು. ಅವ್ವೇ ಅಕ್ಕ ಬಂತಿರತ್ತೆ ಕುಡದಾದೆ ಅವ್ವೇ ಅಕ್ಕ ಬನ್ನಿ ಬಕ್ಕ ಕೇಳಿದೆ ಜೀರು ಫಸ್ಟ್ ಅಕ್ಕ ಬಂತಿರತ್ತೆ ಕಪ್ಪು ಅಕ್ಕ ಬಂತಿರತ್ತೆ ಕೊಳತಿರಿತ್ವಿ. ಕುಕಿಂಗ್ ಹೌಸ್ ಗುಡ್ ಮಾರ್ನಿಂಗ್ ಕುಕಿಂಗ್ ಹೌಸ್, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ಮದು ಕುಕಿಂಗ್ ಹೌಸ್ ಅವರೇ? ಹೇಮಂತ್ ಕಪ್ಪು ಅಕ್ಕಗೆ ಒಂಜಿ ಬೇಗ ಕೋಪ ಬರ್ಪುಂಡು ಪನೊಂದುಲ್ಲೇರು. ಬಕ ಈರು ಪನ್ನೆ ಅಂಚನೆ ಅಕ್ಕಗಂಚ ಪಂಡ್ರೆ ಇಜ್ಜತೆ ಎಂಕಲ ನೆನೆಪಾಯ್ತು ಫಸ್ಟ್ ಪನ್ನಾಗಿರ್ನ ಯಾನು ಪೊಕ್ಕಳಿ ಪನ್ನಿಗೆ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಸಾವು ಕಕ್ಕೆಗೆ ಸೊಪ್ಪು ಇಡಲು ಜನ ಬೇಕಾದರೆ ಸಂಗೀತ ಎಂಜಿನಿ ಕರ್ಮ ಇದು ಮಂದೇ ಮಾಡೋದು ಸಿಂಪಲ್ನ ದಾದೆ ಮೆಸೇಜ್. ಹೇಮಂತ್ ನಿಕ್ಕು ಪ್ರಾಯ ಏತು ಕೇಳೋದಿಲ್ಲ. ಹೇಮಂತ್ ನಿನಗೆ ಪ್ರಾಯ ಎಷ್ಟು? ಹೌದು ಹೇಮಂತ್ ಏತು ಪ್ರಾಯ ನಿಕ್ಕು ಇರೇಗೆ 30 ಆಂಡ 35 ಆಂಡ 40 ಆಂಡ ಏತಾಂಡ ಯಾನು ಪೊಕ್ಕಡೆ ಪನ್ನಿ ಪನೊಂದುಲ್ಲೇರು. ಈರು ದಾದ ಜನ ಕಪ್ಪು ಅಕ್ಕ ಪನೊಂದುಲ್ಲೇರು 26. ಓ ದೇವ 26 ಉಳ್ಳಾರಿ ಇರು ಬಜ್ಜಿ ಎಲ್ಲಿಯ ಪ್ರಾಯ ಇರ್ನ ಸಿಂಪಲ್ ಇರೇಗ ಮುಕ್ಕುನ ಬಂಡ ಇಷ್ಟ ಆತೆ ಅವಂದು ಅವು ಸಿಂಪಲ್ ಅಂದ ಅವು ಬಕ ಟೈಮ್ ಟು ಟೈಮ್ ಉನ್ನೋಚ್ಚೆಂಕುಲು ಉನ್ನೋಡು ತಿನ್ನೋಡು ಟೈಮ್ ಟು ಟೈಮ್ ಈಗ ವೀಕ್ನೆಸ್ ಸ್ಟಾರ್ಟ್ ಆಪುಂಡು ಏನು ಮೇನ್ ನಿನಗೆ ಇರೇಗ ಕಪ್ಪು ಅಕ್ಕ ಪೊಂಜೋಲ್ನ ಪ್ರಾಯಕ್ಕೆ ಅಂದರೆ ಬಲ್ಲಿ ಹೇಮಂತ್ ಸಂಗು ಪನೊಂದುಲ್ಲೇರು ಪಲ್ಲೆ ವಸಂತೇರೆ ದಾದೆ ಪಲ್ಲೆ ಚಾಂಡೀರ್ನ ವಸಂತವರೇ ಚಾ ಆಯ್ತಾ ಕಾಫಿ ಆಯ್ತು ಎಂಕ್ 62. ಓ ಮೈ ಗಾಡ್ ಕಪ್ಪು ಸಿಸ್ಸಿಗೆ 62ಗೆ ಹಾಯ್ ಮೈಸೂರು ಅಂತ ಹೇಳ್ತಾ ಇದ್ದಾರೆ ವಸಂತ್ ಅವರು. ಹೇಮಂತ್ ಗೌಡ ದಾದ 62 ಬಕ ಎಂಜಿನಿ 62 ಪ್ರಾಯರೇಗೆ ಏಣ್ಣಿ ಪನೊಂದುಲ್ಲೇರು ಪಂಡಿರತ್ತೆ ಯಾರಲ್ಲೇ ಅಜ್ಪತ್ ರಡ್ಡಿಗೆರೆ ದಾದಾಂಡು ಆಂಡಗೆ ಅಜ್ಪತ್ ರೆಡ್ಡಿ ಆಡ ದಾದಾಂಡಿಗೆ ಅಲ್ಲೇ ಅರೆಗೆ ದಾಲ ಪ್ರಾಬ್ಲಮ್ ಇಜ್ಜಿ. ಕಿರಣ್ ಬರ್ತಿರು. ಹಾಯ್ ಕಿರಣ್, ವೆಲ್ಕಮ್ ಟು ಮೈ ಲೈವ್. ಕಿರಣ್ ಚಾಪರಿಯರಾ ಬಕ ದಾದಿ ಸ್ಪೆಷಲ್ ದಾದೇನಿ ಬರ್ಸೋಂಡ ಕಿರಣ್. ಕುಕಿಂಗ್ ಹೌಸ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅವು ಹೆಂಗೆ ಬೊರ್ಚಿ ಬರೋದಿಲ್ಲ ಹೇಮಂತನ ಬೇರೊಂಡತೆ ಕೂಡ ತಿಳಿಪುನು ಮೊಕ್ಕಲು ಸಾಲ ಕೊರ್ಲೆಕ್ಕ ಪಂತೆ ರಿಟರ್ನ್ ಪ್ಲೀಸ್
ఇంక తెలియకెల ಬರ್ಬಿಡಿ ಸಿಂಪಲ್ ಬಂದಾಗ ಇರ್ ಕೊರ್ಲಿ ರಿಟರ್ನ್ ಕೊರ್ಲಿ ಸಿಂಪಲ್ ಬಾಯ್. ಆದರ್ಶ ಯಾಕ ಬರೋದಿಲ್ಲ? ಹಾಯ್ ಆದರ್ಶ್, ಬಂದ್ರಾ ಕೆಲಸಕ್ಕೆ ಹೋದ್ರಾ? ನಾಗರಾಜ್ ಬ್ರೋ, ನೀವು ಲೈವಲ್ಲಿ ಕಮೆಂಟ್ ಓದಬೇಕು, ಇಲ್ಲ ಅಂದರೆ ಬಂದವರು ಓಡಿ ಹೋಗ್ತಾರೆ, ನನ್ನ ಹಾಗೆ ಮನದಲ್ಲಿರು. ಹೌದು ನಾಗರಾಜ್ ಅವರೇ, ನೀವು ಕಮೆಂಟ್ ಓದುವುದಿಲ್ಲ. 62 ಸೂಪರ್ ಪ್ರಾಯಗೆ ಬರೋದುಲ್ಲೇರು ಸಿಂಪಲ್ ಬಾಯ್. ಕಪ್ಪು ಕೂಲಿ ಉಂಡ ಕೇಳೋದಿಲ್ಲ ಅಜ್ಪತ್ರ ಅಡ್ಡೆ. ಕೂಲಿಂಡು ಕೂಲಿ ಪೋತುಜಿಗೆ ಅನ್ನ ಕೂಲಿ ಸರಿ ಉಂಡಿಗೆ. ಯಾನ ಸೌಖ್ಯ ಈರೇಂಚೋಲ ಸಂಗೀತ ಸಿಸ್ ಯಾಲ ಸೌಖ್ಯ ಕಿರಣ್. ಚೂರು ಶೀತ ಉಂಡು, ಶೀತಕ್ಕ ಬೈದಿರಂತೆ ದೊಂಡೆ ಪುರ ಒಂದಿತ್ತಲ್ಲ ಕಾಪು ಅವು ಮಾತ್ರ ಚೂರು ಪ್ರಾಬ್ಲಮ್ ಬಕದಾಲೇಜ್ ಬಕೇನು ಓಕೆ. ಸಿಂಪಲ್ ಬಾಯ್ ರಿಟರ್ನ್ ಪ್ಲೀಸ್. ಸಿಂಪಲ್ ಬಾಯ್ ಕೊಡ್ತಾರೆ ಆಯಿತಾ, ಅವರ ವೀಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಕುಕ್ಕಿಂಗ್ ಅವರು ಕೊಡ್ತಾರೆ. ಸಿಂಪಲ್ ಬಾಯ್ ಪಾಪ ಅಲ್ಲ, ಅವರು ಕೊಡ್ತಾರೆ. ಕೊಟ್ಟಿದ್ದೇನೆ ಕುಕ್ಕಿಂಗ್ ಅಂತೇಳಿ ಕೊಟ್ಟಿದ್ದಾರೆ ಅಂತೆ ನೋಡಿ. ನಿಜಾಂಡ ಸಿಂಪಲ್ ಬಾಯ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾಯಿದ್ರೆ ನಿಜಾಂಡ ಎಡಿಕ ಉದಾದೆ ಎದಿಕ ಒಂದು ಅರ್ಥ స్పెషల్ది పనుంది లేదు ఎంచిన నేను కరెక్టా ఏమని తెలుస్తుంది లేదు. కొట్టిదేనే కుకింగ్ కూలి గట్టి ఉండి ఇత్తలా పుల్కట్టి తినిపే సింపుల్. ಓ ಪುಲ್ಕಟ್ಟಿ ತಿನ್ಪಿರ್ಗಿ ಯಾರು ಗಟ್ಟಿ ಉಂಡಿಗೆ ನಾನು ಪನ್ನಕ್ಕೆ ಕೂಲಿ ಗಟ್ಟಿ ಇಪ್ಪೊಡುಂದು. ಓಕೆ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಏನು ತಿಂಡಿ? ನನಗೆ ಚಪಾತಿ ಚಪ್ ಅದು ತಿಂಡಿ. ನಮಗೆ ಚಪಾತಿ. ನಾನು ಸಂಗೀತಕ್ಕನ ಹಾಗೆ ಡೋಂಗಿ ಎಲ್ಲ ಕೊಡುತ್ತೇನೆ. ಸಿಂಪಲ್ ಯಾನು ಯಾಪ ಕೊರದೆಗೊಳ್ದೆ ಸಿಂಪಲ್ ತುಳಿಗೆ ಈ ಸಿಂಪಲ್ ನೋಡತ್ತೆ ಅನ್ ಸತ್ಯ ತಿಕ್ಕನ ಮಂಡೆಗೊಂದು ಕುಟ್ಟಿ ಪಾಡು ನೀ ಸಿಂಪಲ್ಗೆ ಅನ್ ಕುಕ್ಕಿಂಗ್ ಹೌಸ್ ಅವರೇ ನನಗೆ ಕೂಡ ಕನೆಕ್ಟ್ ಆಗಿ ಆಯಿತಾ, ಸಬ್ ಮಾಡಿ ನನಗೆ. ಮಿಕ್ಸಿಡ್ ಪುಂಡಿ ಮಲ್ತು ತಿನ್ಪುನ 60 ಮಿಕ್ಸಿಡ್ ಪೊಡಿ ಮಲ್ತು ಅತ್ತಿ ತಿನ್ಪಿನಿ. ಆರು ಪುಲ್ಕಟ್ಟಿ ತಿನ್ಪೇವೆ ಅನ್ಪೇರು ಮಿಕ್ಸಿಡ್ ಪೊಡಿ ಮಲ್ತು ಹೋಲ್ ತಿನ್ಪಿನಿ. ಅಕ್ಕ ಅಂಚ ಉಳ್ಳರು ಬುಡಿ ಕಪ್ಪಕ್ಕ ಅಚ್ಚ ಉಳ್ಳರು ಅಂಚ ಉಳ್ಳಾರ ಆಕೇನೊಂದುಲ್ಲೇರಿ ಎಂಚ ಉಳ್ಳಾರು. ಮದುವೆಯೈ ಬಂದ ಅನುರಾಗದ ಅನುಬಂಧ, ಏನೇಳು ಜನುಮದಲು ಮೀರದ ಸಂಬಂಧ. ಕಮೆಂಟ್ ಪುರ ಉಂತುಲ ಓಡೆ ಪೂಣು ಕಮೆಂಟ್ ಪುರ. ಅಕ್ಕ ಸಾಂಗ್ ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು ಆದರ್ಶ್ ಅವರೇ, ಥ್ಯಾಂಕ್ ಯು. ಜೊತೆಯಾಗಿ ಹಿತವಾಗಿ ಕಪ್ಪು ಅಕ್ಕ ಓಲಿರು ಉಪ್ಪುಡು ಆದರ್ಶ್ ಅವರೇ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆದರ್ಶ್ ಅವರೇ ನಿಮಗೆ ಕುಕ್ಕಿಂಗ್ ಹೌಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯಿತಾ. ಉಲ್ಲೆ ಪನೊಂದುಲ್ಲೇರು ಕಪ್ಪು ಸಿಸ್ ಉಲ್ಲೇರು ಜೊತೆಯಾಗಿ ಹಿತವಾಗಿ ಸೇರಿ ನಲಿವಾ ಸೇರಿ ಕುಣಿವಾ ನನ್ನ ಬದುಕಲ್ಲಿ ಎಂದು ನೆರಳಾಗಿರು ನವಿಡಲಾರೆ ನಾನೆಂದಿಗೂ. ಲೈವ್ ಇಜ್ಜ ಕಪ್ಪು ಅಕ್ಕನ ಪನೊಂದುಲ್ಲೇರು ಕಪ್ಪು ಅಕ್ಕನ ಲೈವ್ ಇಜ್ಜ ವಿಡಿಯೋ ಕೊಡ್ತೆ ಪನೊಂದುಲ್ಲೇರು. ಓ ವಿಡಿಯೋ ಕೊಡ್ತಾರಿಯೇ ಕಪ್ಪು ಸಿಸ್ ಲೈವ್ ಮಲ್ಪ ಜರಕೇನೊಂದು ಲೇರು.
లైవ్ ఇజ్జి హేమంత్ పనదు లేదు. ವಾಟ್ಸಪ್ ಮುಂಡಾಕೇನೊಂದು లేదు. ವಾಟ್ಸಪ್ ಮುಂಡಾಗೆ ಕಪ್ಪು ಸಿಸ್. ಯಾನ್ ಚೂರು ಬಿಸಿ ಬಾಯ್ ಪನೊಂದು. ಓಕೆ ಸಿಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಅವೇ ಕ್ರಸ್ಟ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ ಸಪೋರ್ಟ್ ಯು. ఈడు దాదా పోపు నాకేనొందు లేరు. అరే ಬೇಲಂಡಿಗೆ ಹೇಮಂತ್ ಕಪ್ಪು ಸಿಸ್ ಬೇಲಂಡಿ ಇತ್ತೆ ಕಾಣದ ಪಡ್ತತೆ ಮಾತಿರ್ಲ ಬೇಲೆಪ್ಪುಂಡು. ಈರು ದಾದ ಪೋಪಿನ ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ರೆ ಕುಕ್ಕಿಂಗ್ ಹೌಸ್. ಥ್ಯಾಂಕ್ ಯು ಕುಕ್ಕಿಂಗ್ ಹೌಸ್. ಕುಕ್ಕಿಂಗ್ ಅವರೇ ಇದು ಲೈವ್ ಇದು ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ನನ್ನ ವಿಡಿಯೋಗೆ ಕೂಡ ಕಮೆಂಟ್ ಹಾಕಿ. ಸುಗ್ಗಿ ಬಂದಿದೆ, ನವಧಾನ್ಯ ತಂದಿದೆ, ಸೋಮಾಲೆ ಹಾಡಿದೆ, ಬಾಗಿನ ಕಾದಿದೆ, ದಯಮಾಡಿ ಕಲಿಸಿಕೊಡು ಗಂಗೆಯ, ಅವಳೊಮ್ಮೆ ನೋಡಳವಳ ತಂಗಿಯ. ಯಾನ್ನ ಪೋಪುನ್ ಪರಂದುಲ್ಲೇರು. ಹಾಯ್ ಸಿಸ್ಟರ್ ಅಂತ ಬಂದರು. ಸ್ನೀ ಅವರ ಸ್ನೀ ಥ್ಯಾಂಕ್ ಯು ವೆಲ್ಕಮ್. ಓಕೆ ಹೇಮಂತ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬತ್ತು ಸಪೋರ್ಟ್ ಮಾಡ್ತೀನಿ ಕಾವೇ. ಥ್ಯಾಂಕ್ ಯು ಬೆಲೆ ಪರಂಡ ಪೋಲೆ ಹೋದ್ ಬಲೆ ಬೈಯಾಡ್ ಬಲ್ಲೆ ಅವೇ ನಿಮಗೆ ಸ್ವಲ್ಪ ಮೊದಲೇ ಆಗಿದ್ದೀನಿ. ಓಕೆ ನೀವು ನನಗೆ ಆಗಿದ್ದರೆ ನಾನು ಕೂಡ ನಿಮಗೆ ಆಗಿರ್ಬೋದು ಕುಕ್ಕಿಂಗ್ ಹೌಸ್ ಅವರೇ. ಯಾಕೆಂದರೆ ಕಮೆಂಟ್ ನೋಡ್ತೇನಲ್ಲ, ಕಮೆಂಟ್ ಇದ್ದರೆ ಆಗ್ತೇನೆ ನಾನು ಕೂಡ. ಬೊಕ್ಕ ಬರ್ಬೇ. ಓಕೆ ಹೇಮಂತ್ ಥ್ಯಾಂಕ್ ಯು ಸೋ ಮಚ್ ಅವೇ. ಥ್ಯಾಂಕ್ ಯು. ಚಾಪರ್ಲಿ ತಿನ್ನಲಿ. ಖುಷಿಯಾಗಿದೆ ಕೋ ನಿನ್ನಿಂದಲೇ. ವಾಸ್ತವ್ ಅವರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ವಾಸ್ತವ್ ಗುಡ್ ಮಾರ್ನಿಂಗ್. ಎಂಚೊಲ್ಲರು ವಾಸ್ತವ್ ಬ್ರೋ. ಚಾ ಪರಿಯಾರ ತಿನ್ಯಾರ ದಾದ ತಿನ್ಯಾರು. ಸ್ನೇಹರ್ ಐ ಆಮ್ ಚೆಲುವರಾಜ್ ಸಿಸ್ಟರ್ ಫ್ರಮ್ ಮೈಸೂರು. ಹೌದಾ ಚೆಲುವರಾಜ್ ಅವರೇ. ಮತ್ತೆ ಚಾ ಕಾಫಿ ಆಯ್ತಾ ನಿಮ್ಮದು? ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಹೌದೌದು, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಚಕ್ಕಲಿ ಡಬ್ಬದಲ್ಲಿದೆ. ತಿಂಡಿ ಪುಂಡಿ. ಓ ಪುಂಡಿಯಾ? ಇನ್ನು ಕಷ್ಟ ಶಿಸ್ತುಗಳ ಪುಂಡಿಗೆ ಇರೆಗ್ಲ ಪುಂಡಿ. ಲೈಕ್ ಡನ್. ಥ್ಯಾಂಕ್ ಯು ಚೆಲುವರಾಜ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಬಕ್ಕ ವಾಸ್ತವ್ ಬ್ರೋ ಬಕ್ಕದಾದ ವಿಶೇಷಪುರ. ವಾಸ್ತವ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ್ ಬ್ರೋ ಇರೆಗ್ ಕಿಚನ್ ಕುಕ್ಕಿಂಗ್ ಹೌಸ್ದಾರ್ ಗಿಫ್ಟ್ ಕೊಡ್ತೀರಿ ಅವೇ ರಿಟರ್ನ್ ಮಲ್ಪ್ಲೇವೆ ಬಕ್ಕ. ನೀವು ಕಮೆಂಟ್ ಹಾಕಿ ಆಯಿತಾ ಅವರ ವಿಡಿಯೋಗೆ. ವಾಸ್ತವ್ ಅವರ ವಿಡಿಯೋಗೆ ಕಮೆಂಟ್ ಹಾಕಿ. ಮಾವಿನಕಾಯಿ ಉಪ್ಪಿನಕಾಯಿ ಡಬ್ಬದಲ್ಲಿದೆ. ಕೋಲ್ಡ್ ಬಿಯರ್ ಬಾಟ್ ಡಬ್ಬದಲ್ಲಿ. ಅವಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಡಬ್ಬದಲ್ಲಿದೆ, ಕೋಲ್ಡ್ ಬಿಯರ್ ಬಾಟ್ಲಿ ಡಬ್ಬದಲ್ಲಿದೆ. ಅಯ್ಯೋ ದೇವ. ದಾಯ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮೆಸ್ ಯಾನ್ ಓದ್ದಾಂಡು ವಾಸ್ತವ್ ಬ್ರೋ. ಯಾನ್ ಓದ್ದಾಂಡು ಪದ್ಯ ಪಂದ್ಲಾಡಾಯ್ತ.
ಫ್ರಿಜ್ಜಿನಲ್ಲಿ ಹಾಂ ಹಾಂ ಚೂರು ಕರೆಕ್ಷನ್ ಮಲ್ತಿನಾ ಓಕೆ ಓಕೆ ಇತ್ತೆ ಸರಿ ಅಂಡ್ ಓಕೆ ಓಕೆ ಸರಿ ಅಂಡ್ ಓದಿ ಎಕ್ಕಡ್ ಸರಿ ಆತು ಚಂದಂದ ಅವು ಡಬ್ಬಡ ಇರ್ತದೆ ಅವು ಫ್ರಿಜ್ಜಿಲ್ ಉಪ್ಪುಡು ಅವಳ ಅಂದಿ ಹೆಂಗಾಯ್ತ ನೆನಪಿಜ್ಜಿ ಹೆಂಗಾಯ್ತ ಗೊತ್ತಿಲ್ಲ ಇಜ್ಜಿ ಮಾತ್ರ ಅವು ಹಿರೇಗಾಲ ಗೊತ್ತಿಲ್ಲ ತೇ ಅತ್ತೆ ವಾಸ್ತವ್ರು ಬಕ್ಕ ವಿಶೇಷಪುರ ವಾಸ್ತವ್ರು ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಬಿಸಿಯಾಗಿದೆ ನಶೆಯೇರಿದೆ ಮಿತಿ ಮೀರಿದ ಜೋಪಾನ ಬಿಸಿಯಾಗಿದೆ ನಶೆಯೇರಿದೆ ಮಿತಿ ಮೀರಿದ ಜೋಪಾನ ಹೇ 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 ವಾಸ್ತವ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಮತ್ತೆ ಮಾಡ್ತಾರೆ ಆಯ್ತಾ ಎಂಕಲ ಗೊತ್ತು ಜಿ ಯಾನ್ ಡಿಪಾರ್ಟ್ಮೆಂಟ್ ಇಜ್ಜಿ ನೋ ಹಾಬಿ ಅಂದೆ ಅತ್ತತಿ ಅಂಕಲ ಯಾನಿರ್ ಗೊತ್ತು ನಂದೆ ಮళ్ళీ ಜವು ಸಪೋರ್ಟಿಂಗ್ ಮೆಸೇಜ್ಗೆ ಪಾಡ್ಗನಮ್ಮ ವಾಸ್ತವ್ ಅವರೇ ನಿಮಗೆ ಕುಕಿಂಗ್ ಹೌಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ರಿಟರ್ನ್ ಮಾಡಿ ಆಯ್ತಾ ಲೈವಿಗೆ ಬಂದವರು ಲೈಕ್ ಕೊಡಿ ಹೈಡಲ್ಲಿ ಇರಬೇಡಿ ಫುಲ್ಲೇ ಮನದಲ್ಲಿರು ಓಕೆ ಓಕೆ ಚಾ ಪಡೆದು ಬರ್ತಾರೆ ಸಿಂಪಲ್ ಬಾಯ್ ಚಾ ಪರಿಯರ ಬಾಯ್ ಬಚ್ಚುದ ಪದ್ಯ ಬಂದು ಇಜ್ಜಿಯೇ ಬಾಯ್ ಬಚ್ಚು ಜಪ್ಪ ನಿಮ್ಮ ಕಡೆಯಿಂದ ಡನ್ ಆದರೆ ನಮ್ಮ ಕಡೆಯಿಂದ ಪಕ್ಕ ರಿಟರ್ನ್ ಇಟ್ಟುಕೊಳ್ಳೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಅವರು ಬತ್ತೆ ಬಂದರೆ ಓಕೆ ಓಕೆ ಸಿಂಪಲ್ ಬಾಯ್ ಓಕೆ ಚಾ ಪರಿಯರಿ ಸಿಂಪಲ್ ಬಾಯ್ ನಗುವ ನಯನ ಮಧುರ ಮೌನ ಮಿಡಿಬಾರದಯ ಇದೆ ಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕಲಿಬೇಕು ಕಮೆಂಟ್ ಪೂರ ಉಂಡ ಪಾಡ್ದೆರ ಇಜ್ಜ ಗೊತ್ತಾಪು ಜತ್ತ ಲೈವಿಗೆ ಬಂದರೆ ಐಡಿಯಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಆಯಿತಾ ಲೈಕ್ ಕೊಡಿದವ್ರು ಲೈಕ್ ಕೊಡಿ ಕುಕ್ಕಿಂಗ್ ಹೌಸ್ ಓಕೆ ಬ್ರೋ ಅಂತ ಹೇಳ್ತಾ ಇದ್ದಾರೆ ಮತ್ತೆ ರಿಟರ್ನ್ ಮಾಡ್ತಾರೆ ಆಯಿತಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಒಣ ಸೌದೆ ಉರಿಯದೆ ಹಸಿ ಸೌದೆ ಉರಿದಿದೆ ಅಂತ ಸಪೋರ್ಟಿಂಗಲ್ಲಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಸಿಂಪಲ್ ಬಾಯ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅದೌದು ಸಿಂಪಲ್ ನೀನು ಗಿಡವಾಗಿ ಬಗ್ಲಿಲ್ಲಲ್ಲ ಈಗ ಮರವಾಗಿ ಬಗ್ಬೇಕಾಗ್ತದೆಯಾ ಸಿಂಪಲ್ ನೀನು ಗಿಡ ಇರುವಾಗ ಬಗ್ಲಿಲ್ಲಲ್ಲ
ಎನ್ನ ಮೆಸೇಜ್ ಸ್ಕಿಪ್ ಓಲ್ ಸೂಪರ್ ಸಪೋರ್ಟ್ ಮೆಸೇಜ್ ಮಾತ್ರ ಪಾಡ್ ನೀರು ಸಿಂಪಲ್ ಬಕೋ ಪಾಡ್ದಾರು ಹಾಂ ಚಾ ಪಾಡ್ನಾಗ ಇರೇನ ನೆನಪಾಂಡು ಈರು ಒಟ್ಟಿಗೆ ತುಂದ ಚಾತ ಕಾಸು ಈರು ಕೊಡ್ತವೆ ಅವು ಕೊಡ್ತವೆ ಚಾತ ಕಾಸತೆ ಐಕ್ಕದ ಅದೇ ಮಂಡಿ ಚಾ ಅನ್ಕೊಂಡು ಚಾತ ಕಾಸು ಏನು ಕೊಡ್ತವೆ ಚಾ ಮಸಾಲೆ ದೋಸೆ ಬರೋದು ಎತ್ತು ಕೊಡ್ತವೆ ರೇ ಈರು ಮಂಡಿ ಬಿಚ್ಚ ಕಾಸು ಇಜ್ಜಿರಲ್ಲ ಬಾಜನ್ ತೆಗ್ದಲ್ಲ ಬರ್ತಾವೆ ಅವರು కాసు ఇచ్చినలా ఇరవై చాలా వచ్చి రెండు బాజలు దెక్కుదాల వర్క అవి కుంభానగ బగ్గుని పని పేరు కుంభానగ బగ్గువరా తేయిననే ఇంకే గొత్తాపుజి సింపుల్ బాయ్ పద్య పన్నగ బలిపోరేరు ಏಪ ಬರೋಡು ಮಸಾಲೆ ದೋಸೆ ತಿನ್ನೇರ ಕಂಜೂಸು ತುಕ ಏಪಾಳ್ ನಂಜಿ 100 ಬರೋಡು ಇತ್ತಂಡ ನಮ್ಮ ನಸೀಬುಡು ಇತ್ತಂಡ ನಮ್ಮ ತಿಕ್ಕಗಂದಿತ್ತಂಡ ಆ ನೀರಿಗೆ ಮಸಾಲೆ ದೋಸೆ ಎತ್ಕೊರ್ಕ ಅವೇ ಯಾನ್ ನನ್ನ ಹಸ್ಬೆಂಡ್ಲ ಬರ್ಪೆ ನನ್ನ ಹಸ್ಬೆಂಡ್ಲ ಪನ್ಪೆ ಮಸಾಲೆ ದೋಸೆ ಎತ್ಕೊರ್ರೆ ಎಂಕ್ ವರ್ಕ್ ಪೋಪುನು ಅಂದೆ ಪೋದು ಬಲೆ ಬೈಯಡೆ ಲೈವ್ ಉಂಡು ಬಲೆ ಅವೇ ಮಂತ್ ವರ್ಕ್ ಮಲ್ತು ಬಲೆ ಚಾ ಪರಿಯಾರ ಬೊಚ್ಚಿಂದ ಆಪುಂಡು ವರ್ಕ್ ಮಲ್ಪನ ಹೌದಾ ಎಂಚ ಅಂಚಪುರ ಉದಾಸೀನ ಮಲ್ಪರಲ್ಲಿ ವರ್ಕ್ ಮಲ್ಪನ ಮಲ್ಪುಡಿ ವರ್ಕ್ ಈಸ್ ವರ್ಷಿಪ್ ಅನ್ಪುಜೇರಿ ಅಂಚ ವರ್ಕ್ ಮಲ್ಪನ ಮಲ್ಪು ಇತ್ತೆ ಅಂಗಡಿಗೆ ಬತ್ತೆ ಅಂದೆ ಬರ್ತಾರೆ ಓಕೆ ಒಯ್ತ ಅಂಗಡಿ ಹೇಮಂತ್ ಒಯ್ತ ಅಂಗಡಿ ಪಾಲೆ ಮಲ್ಪುನ ನಾನು ಬಾವ ಮಸಾಲೆ ಮಲ್ತಂಡ ಸುರುಕಿ ಈರು ತಿನ್ನೋಡು ಬೊಕ್ಕ ಯಾನ್ ತಿಂತೀನಿ 6 ಮಸಾಲೆ ಓಡ್ ಮಲ್ಪೇರು ಅರೆ ಮಸಾಲೆ ದೋಸೆ ಗೊತ್ತಿಜಿ ಮಲ್ಪೇರೆ ಹೋಟೆಲ್ದ ಮಸಾಲೆ ದೋಸೆ ಪನ್ನಿ 6 ಮಸಾಲೆ ದೋಸೆ ಮಲ್ಪುಜೀರು ಯಾನೇ ಮಸಾಲೆ ದೋಸೆ ಮಲ್ತು ಕೊರಡು ಅವರೇ ಲೈಟಿಂಗ್ದ ಲೈಟಿಂಗ್ ಅಂದಂದು ಪಂದಿತ್ತರ ತೀರು ಪಾಲೆ ಹತ್ತು ಯಪ್ಪ ಬಿ ಎಂ ಮಂಗಳೂರು ಅವ್ರು ಬಂದರು ಹಾಯ್ ಬಿ ಎಂ ಅವರೇ ವೆಲ್ಕಮ್ ನಿಮಗೆ ಮತ್ತೆ ಕಾಫಿ ಆಯಿತಾ ನಿಮ್ಮದು ಬಿ ಎಮ್ ಅವರ ವಾಯ್ಸ್ ತುಂಬ ಚಂದವ ಬಿ ಎಮ್ ಅವರೇ ನೀವು ತುಂಬ ಚಂದ ಮಾತಾಡ್ತೀರಾ ಬಿ ಎಮ್ ಅವರು ನಾನು ಮೊನ್ನೆ ಲೈವಿಗೆ ಬಂದಿದ್ದೆಲ್ಲ ಥ್ಯಾಂಕ್ ಯು ಸಿಂಪಲ್ ಬಿ ಎಮ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಅಚ್ಚು ಕೋಸ್ಟಲ್ ಹೋಗೋರು ಬಂದರು ಚಾ ಅಂಡಿಕೆನದಲ್ಲಿ ಚಾ ಅಂಡಿಯೇ ಈರ್ನಾಡಿ ಚಾ ಬಿ ಎಮ್ ನಮಸ್ತೆ ಪನಂದುಲೇರು ಥ್ಯಾಂಕ್ ಯು ಸೋ ಮಚ್ ಪನಂದುಲೇರು ಸಿಂಪಲ್ ಅಚ್ಚೂಸ್ ಪನಂದುಲೇರು ನಮಸ್ತೆ ಪನಂದುಲೇರು ಚಂದಿರನೇ ತಕ್ಕೆ ಓಡುವ ನಮ್ಮ ನಮನ ಆ್ಯಂಡ್ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬ್ರೋ ನಮಸ್ತೆ ಹಲೋ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಅಚ್ಚು ಸ್ಲಾಗ್ ಅವರು ಕಣ್ಣು ಪಾಡ್ಯಾರ ಬಿ ಎಮ್ನ ವಾಯ್ಸಿಗೆ ಯಾನ್ ಕಣ್ಣು ಪಾಡ್ದು ಯಾನ್ ಜಸ್ಟ್ ಪನ್ನಿ ಇತ್ತಿನೇನು ಪನ್ನಿ ಸಿಂಪಲ್ ಬಾಯ್ ನಮ್ಮ ಇತ್ತಿನೇನು ಪಂಡ್ರೆ ದಾಲಾಪುಚ್ಚಿ ಕಣ್ಣು ಪಾಡಿನ ಈರುಳ್ಳರದು ಈರು ಕಣ್ಣು ದೆಪ್ಪುಲೆ ದೃಷ್ಟಿ ದೆಪ್ಪುಲೆ ಅಪ್ಪ ಸರಿಯಾಪು ಅಂದು ಅನ್ನೊಂದು ಬಿಯ್ಯಂಲ ತುಲೆ ಯಾರು ಸಿಂಪಲ್ ಒಟ್ಟು ಸೇರಿ ಇರುತ್ತೆ ಓದ್ಯಾರೆ ನಾನು ಒತ್ತಿ ಬಲ್ತು ಬಿಡಿಯೇರು ಅಂದು ಪನ್ನೊಂದಿಲ್ಲ ದೃಷ್ಟಿ ದೆಪ್ಪಲಿದೆ ಕಾ ಸಿಂಪಲ್ ಬಾಯ್ ಒಂದು ದೃಷ್ಟಿ ದೆಪ್ಪಾಡ್ತು ಕಮ್ ವಾಯ್ಸಿಗೆ ಸಿಂಪಲ್ ಬ್ರೋ ಪನ್ನೊಂದಿಲ್ಲ ಇದು ಬಿ ಎಮ್ ನಾ 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 la 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 ದೃಷ್ಟಿ ದೆಪ್ಪರೆ ಬರ್ಪುಚಿಯರೆಗೆ ಓ ದೇವಾ ಎಂಚಿನ ಪನ್ಪಿನ ಬಿಯ ಮೀರು 6 ದೃಷ್ಟಿ ದೆಪ್ಪನ ತೂಲೆ ಇರುತ್ತೆ ಭಯಂಕರ ದೃಷ್ಟಿ ದೆಪ್ಪಿರ ತೂಲೆ ಇತ್ತೆ ನೆರೆದು ದೃಷ್ಟಿ ದೆಪ್ಪೇರು ದೃಷ್ಟಿ ಇತ್ತನಲ್ಲ ಅಡೆಗೆ ಪಿರ ಪೋಡವು ಬಲ್ಪೊಡವು ಅಂಚ ದೆಪ್ಪೇರು ತೂಲೆ ಇತ್ತೆ ದೃಷ್ಟಿ ದೆತ್ತೆ ಮಾತನಾಡದೆ
ಒಂದು ಕೆ ಜಿ ಸ್ಟೂಡೆಂಟ್ ಅನ್ನಂದು ಅವು ಸಿಂಪಲ್ ಬಾಯ್ LKG పోతే 1 kg ఆతున్నావు మీరు ఇస్తారా బాగా అరే నేను ఎప్పుడు మేరే బియ్యం గతే ದೃಷ್ಟಿ ತೆಪ್ಪನ ಕನ್ನಡಕ ಪಾಡೊಂದು ಕುಲ್ದಿರಾರು ಅವು ಕಾರ್ದಡಿಗೆ ಮೈಸೂಡಿದಿ ಓಡು ದೃಷ್ಟಿ ತೆಪ್ಪನ ಕನ್ನಡಕ ದಯ ಪಾಡ್ನು ಸಿಂಪಲ್ ಪೋಯೇರಾ ಅಂದಿ ದೃಷ್ಟಿ ತೆಪ್ಪಲ್ನೆತ್ತಿ ಪೋಯಿರ್ತೋಜರು ಅಲೆ ಬತ್ತಲತ್ತೆ ಅಲೆ ಯಾನ್ ಪಣ್ಣೈತಿ ದೃಷ್ಟಿ ಇತ್ತೆ ಬರ್ಪುಂಟು ತುಲೆಲೆ ನಾಯಿ ಕಣ್ಣು ಬೆಕ್ಕು ಕಣ್ಣು ಗೂಬೆ ಕಣ್ಣು ದೈವ ಕಣ್ಣು ಲೈವ್ ಮಾಡುವವರ ಕಣ್ಣು ಸಂಗೀತ ಕಣ್ಣು ಸಪೋರ್ಟ್ ಮಾಡೋ ಕಣ್ಣು ನನ್ನನ್ನು ಬಿಟ್ಟು ಎಲ್ಲರ ಕಣ್ಣು ತೂ 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 ದೃಷ್ಟಿ ತೆತ್ತೆ ಬರೋದಿಲ್ಲ ದೃಷ್ಟಿ ತೆತ್ತರಿಗೆ ತುಲೆ ನೋಡಿ BM ಇಂಥ ಬೇರೆ ದೃಷ್ಟಿ ಬೇಕಾ ನಿಮಗೆ ಇದು ಒಂದು ದೃಷ್ಟಿ ಬೊಟ್ಟು ನೋಡಿ ಸಿಂಪಲ್ ಬಾಯ್ ಇನ್ನು ದೃಷ್ಟಿ ಬೀಳುವುದಿಲ್ಲ ಕರೆದರೂ ಕೇಳದೆ ಸರಿ ಸರಿ తెలుతోందిలేదు సరి ఆపునవు సరి ఆతనవు ఒక భయంకర దృష్టి చెప్పు నాంజో ಕಂಗಡು ಬಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೋಡಿದೆ ಬಿಯ್ಯಮಾರೇನು ಕಜಿಪ್ಪು ತಿಂತು ಜರ್ ನೆನೆಪಿಜ್ಜಾನು ಕುಲ್ಲೆರ ಈರಾರೆನ ತಿಂತರ ಅಂದ ಆರು ತಿಂತು ಚಿನಿ ಹೆಚ್ಚಿನಿ ಅಂದು ತಲಪಾಡಿದಾರತ್ತ ಅಂದಂದು ತಲಪಾಡಿದಾರ ನಿಂಗೆ ಗೊತ್ತಿಜ್ಜಿ ಯಾರು ಒಲ್ತಾರಿಯೇ ಓರ ಪನ್ಪೇರು ಯಾರು ಕಾರ್ಕಡಲುಳ್ಳೆ ಬನ್ಪೇರು ಓರ ಪನ್ಪೇರು ಯಾರು ಕುಡ್ನಡುಳ್ಳೆ ಬನ್ಪೇರು ಒಲ್ತಾರನೇ ಹಿಂಗೆ ಗೊತ್ತಿಜ್ಜಾರು ಪನದಿಲ್ಲ ಅಂದಿಗೆ ತಲಪಾಡಿದಾರಿ BM ಚಾಪರಿಯರ ದಾದ ತಿನ್ನನೆ ಯಾನ್ ತಲಪಾಡಿ ಓ ಅವ್ವೇ ತಲಪಾಡಿ ನೀತಿ ಎಂದರೇನು ಎಂದು ಈಗ ಇತ್ತೆ ಪಡುಬಿದ್ರುಳ್ಳೆ ಅಲ್ಲೇ ಓಲೋಲುಪ್ಪು ನಾನು ಹೊರ ತಲಪಾಡಿ ಪಡುಬಿದ್ರೆ ಪನ್ಪೇರು ಕಾಣೆ ಆತು ಪಕ್ಕ ತಲಪಾಡಿ ಪಡುಬಿದ್ರೆ ಪೋದಾಂಡ ಸಿಂಪಲ್ ಓ ಬೊಡ್ಡಿ ಮುರಣಿ ಬೈದೆ ಬನೊಂದುಲೆ ಬೇಲೆಗೆ ಬೈದಿನಿ ಇಂಕ್ ಸ್ವಂತ ನೆಲೆ ಇಚ್ಚಿ ಬೇಲೆಗೆ ಬೈದಿನ ಓಕೆ ಸಿಂಪಲ್ ಬಾಯ್ ಬೇಜಾರು ಮಲ್ಪೊಚ್ಚಿ ಸಾರಿ ಬೇಲೆಗೆ ಬೈದಿನ ಅದು ಯಾನ್ ಪೊಕ್ಕಡೆ ಸಿಂಪಲ್ ಬಾಯ್ ಬನ್ನಿ ಬೇಜಾರು ಮಾಡಬೇಡಿ ಆಯ್ತಾ ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಯ್ ಯಾನ್ ನನ್ನ ಲೈವ್ ಎಂಡ್ ಮಲ್ತೊಂದುಲ್ಲೆ ಓಕೆ ಬಾಯ್ ಸಿಂಪಲ್ ಬಾಯ್ BM ಅವರೇ ಬಾಯ್ ಮಾತಿರ್ಲಿ ಲೈವ್ಗೆ ಯಾರೆಲ್ಲ ಬಂದಿದ್ದೀರಿ ಎಲ್ಲರಿಗೂ ಕೂಡ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು BM ಪರಕೆದ ರಡ್ಡು ಮೆಸೇಜ್ ಪಾಡಿರು ಬೈದಿನ ಮಲ್ಲಜ್ಜಿ ಬರ್ತೇರತ್ತಾರ್ರಿ ಮನೆ ಅನ್ನ ಎಂಡ್ ಮಲ್ಪುನ್ ಲೈವ್ ಎಂಕ್ಲ ಬೀಡಿ ಕಂಪನಿ ಪೋಯರನು ಸಿಂಪಲ್ ಬಾಯ್ ಬೀಡಿ ಕೊರ್ರೆಂಜಿ ಪೋಯರನು ರಡ್ಡು ಬೀಡಿ ಕಟ್ಟಿದೆ ಒಂದು 4 ಕಟ್ಟು ಬೀಡಿ ಕಟ್ಟಿದೆ ಅವನು ಕೊರ್ರೆ ಪೋಯರನು ಬಕ್ಕ ಬತ್ತ ಅಟಿಲಾವಡು ಕೆಲವು ಬೇಲೆನು ಬರ್ಸ ಇಜ್ಜ ಬರ್ಸನೆ ಬರ್ಪುಂಡು ಪೋಪುಂಡು ಈ ಬರ್ಸ ಮಲ್ಲೆಜ್ಜಿ ಒಂತೆ ಬರೋರು ಬರ್ಪುಂಡು ಅವರಾನ ಕುಂಟು ಪಾಡ್ಯ ಬಿಲ್ಕುಲ್ ಆಪುಜಿ ದುರ್ಗಾಪ್ರಸಾದ್ ಅವರು ಬಂದರು ಹಾಯ್ ಅಂತ ಹೇಳಿದೆ ಹಾಯ್ ದುರ್ಗಾಪ್ರಸಾದ್ ಅವರು ವೆಲ್ಕಮ್ ದುರ್ಗಾಪ್ರಸಾದ್ ಅವ್ರ ಚಾನಲ್ ಇದೆಯಾ ಯಾವ 4 ಕಟ್ಟು ಯಾವಿ ಬಕ್ಕೇರಿ 4 ಕಟ್ಟು ಕಂದು ನಾ ಹೆಣ್ಮ ಕಟ್ಟು ತೀರೆ ಕಂದೆ 4 ಕಟ್ಟು ಕೊರೋದಿಲ್ಲ ಬಕ್ಕ ಈ ಲೈವ್ ಉಡ್ ಬೇರೆ ಹತ್ತು ಬಾರ್ರೆ ಇಜ್ಜಿ ಪನೊಂದಿಲ್ಲ ಒಲ್ತಾರೆ ದುರ್ಗಾಪ್ರಸಾದ್ ಊರು ಓಲಿಲ್ಲ
ತುಳುತಾರತೆ ಊರು ಓಲು ಯರಪ್ಪ ಹರಕ್ಕರೆ ಅವ್ರು ಬಂದರು. ಹಾಯ್ ಯರಪ್ಪ, ವೆಲ್ಕಮ್ ಟು ಮೈ ಲೈವ್. ದುರ್ಗಾಪ್ರಸಾದ್ ವೆಲ್ಕಮ್ ಲೈವ್ ವೆಲ್ಕಮ್ ಅವಿರೇ. ನಾರಾವಿ ಮೇಡಮ್, ಹೌದಾ ನಾರಾವಿಯಾ? ಓಕೆ, ತುಳು ಬರ್ತದಲ್ಲ ನಿಮಗೆ? ತುಳು ಬರ್ತದಾ? ಯರಪ್ಪ ಅವರೇ ಚಾನಲ್ ಇದೆಯಾ? ನಾರಾವಿಡು ಒಲ್ಪ ದುರ್ಗ ಬ್ರೋ ಅಂದರೆ ನಾರಾವಿಡು ಒಲ್ಪ ಆಂಡೆ ಚಾ ಪನದುಲ್ಲೇರು ಚಾ ಆಂಡಿಯೇ ಇರ್ನ ಆಂಡೆ ಚಾ ನಾರಾವಿಡು ಒಲ್ಪ ಗೆಲೆ ಸಿಂಪಲ್ ಬ್ಯಾಗ್ ಪೂರ ಊರು ಗೊತ್ತುಂಡು. ಯರಪ್ಪ ಅವರು ಇದ್ದೀರಾ? ಯಾನು ಅರಸು ಕಟ್ಟೆ ಅಲ್ಪ ಬೇಲೆ ಮಲ್ತಿಡ ಪನೊಂದು ನಾರಾವಿಡಿ ಮಂಜುನಗರ ಗೊತ್ತುಂಡೆ ಸಿಂಪಲ್ ಮಂಜುನಗರ ಸಿಂಪಲ್ ಗೊತ್ತು ಪೂರ. ಚಾನಲ್ ಇಜ್ಜಿ ಮೇಡಮ್, ಚಾನಲ್ ಜಿ ಮೇಡಮ್. ಓ ನೀವು ಕೂಡ ತುಳುವಾ? ಓಕೆ ಸಪೋರ್ಟ್ ಮಾಡಿ ಆಯಿತಾ. ನಮೀಸ್ ಅಬ್ಬಿಸ್ ನಿನ್ನೆ ನನ್ನ ಲೈವ್ಗೆ ಬರಲೇ ಇಲ್ಲ. ನಮೀಸ್ ಅವರೇ ಇವತ್ತು ಬರ್ತೀನಿ. ನಿನ್ನೆ ನಂದು ಚಿಕನ್ ಬಿರಿಯಾನಿ ಆಗುವಾಗಲೇ 2 ಗಂಟೆ ಕಳೆದಿದೆ. ಅದ ನಂತರ ಊಟ ಮಾಡಿ ಮಕ್ಕಳಿಗೆ ಕೊಟ್ಟು ಬರುವಾಗ ನಾನು ನನ್ನ ಮನಸ್ಸಲ್ಲಿ ಎಂತ ಗೊತ್ತಿಲ್ಲ 3 ಗಂಟೆ ಅಂತ 3 ಗಂಟೆಗೆ ಹುಡುಕ್ತೇನೆ, ಲೈವ್ ಇಲ್ಲ. 2 ಗಂಟೆಗೆ ಅಲ್ಲ, ಇವತ್ತು ಖಂಡಿತ ಬರ್ತೇನೆ 2 ಗಂಟೆಗೆ. ಇವತ್ತು ಬರ್ತೇನೆ ಆಯಿತಾ ನಮೀಸ್ ಅವರೇ, ಬೇಜಾರು ಮಾಡಬೇಡಿ. ನಾನು ನಿಮಗೆ ನಿನ್ನೆ ಮೆಸೇಜ್ ಹಾಕ್ಬೇಕಂತ ಇದ್ದೆ, ಇವತ್ತು ಬರಲಿಕ್ಕೆ ಆಗಲಿಲ್ಲ ಅಂತ, ಮತ್ತೆ ಬೇಡ ಅಂತ ಅನಿಸ್ತು, ಮತ್ತು ನಾಳೆ ಹೋಗುವಂತ ಅನಿಸ್ತು. ಇವತ್ತು ಬರ್ತೇನೆ ಆಯಿತಾ 2 ಗಂಟೆಗೆಲ್ಲ. ಅದುವೇ ನನಗೆ ಹುಡುಕ್ಲಿಕ್ಕೆ ಕಷ್ಟ ಆಗಿದೆ. ಒಂದಿನ ಬಂದರೆ ಮತ್ತೆ ಗೊತ್ತಾಗ್ತದೆ. ನಮ್ಮೀಸ್ ಸಂಗೀತಕ್ಕ ಡೋಂಗಿ ಅವರು ಯಾರ ಲೈವ್ಗೂ ಹೋಗಲ್ಲ. ಹೌದು ನಾನು ಡೋಂಗಿ ನಮ್ಮೀಸ್ ಅವರೇ, ಹೌದು ನಾನು ಹೋಗುದಿಲ್ಲ ಆಯಿತಾ. ಅಲ್ಲ ಹೋಗೋದಿದ್ರೆ ಮತ್ತೆ ಅವರೇ ಬರುವುದಿಲ್ಲ ನನ್ನ ಲೈವ್ಗೆ ಅಲ್ವಾ ನಮ್ಮೀಸ್ ಅವರೇ. ದುರ್ಗಾಪ್ರಸಾದ್ ಮೇಡಮ್ ಓಲು ಊರು ಸುರತ್ಕಲ್ ಮಂಗಳೂರು ಸುರತ್ಕಲ್. ಹೌದಾ ಡೋಂಗಿ ಅವರ? ಅಯ್ಯೋ ದೇವರೇ, ಅಯ್ಯೋ ಈ ಸಿಂಪಲ್ ಬಾಯ್ನ ಬೇರೆ ಡುಡತ್ತೆ ಏನೇನ ಮಾಡ್ತೀನಿ ಸಿಂಪಲ್ ಬಾಯ್. ಗೊತ್ತಾಂಡೆ? ಓಕೆ ಹೌದೌದು ನಮ್ಮಿಸ್ ಅವರು ನೋಡಿದೆ, ಕಮೆಂಟ್ ನೋಡಿದೆ. ನಾನು ಕಮೆಂಟ್ ನೋಡಿಯೇ ನಿಮ್ಮ ಲೈವನ್ನು ಹುಡುಕಿದ್ದು 3 ಗಂಟೆಗೆ. 3 ಗಂಟೆ ನಂತರ ಲೈವ್ ಇಲ್ಲ, ಅಲ್ಲಿ ಎಂಡ್ ಅಂತ ಬರ್ತಾ ಇತ್ತು. ನಮ್ಮದು ಹಾವೇರಿ ಮೇಡಮ್ ಅಂತ ಹೇಳ್ತಾರೆ. ಹೌದಾ ಯರಪ್ಪ ಅವರೇ, ಹಾವೇರಿಯಾ? ಓಕೆ ಸಿಂಪಲ್ ಬಾಯ್ ಬರ್ತಾರೆ ನಮ್ಮೀಸ್ ಅವರೇ. ಸಿಂಪಲ್ ಬಾಯ್ ಅನ್ನು ಕರೀರಿ, ಖಂಡಿತ ಬರ್ತಾರೆ ಅವರು. ಅವ್ರು ತುಂಬ ಸಪೋರ್ಟರ್, ಒಳ್ಳೆಯ ಸಪೋರ್ಟರ್ ಅವರು. ಸಿಂಪಲ್ ಬಾಯ್ ಇದ್ದೀರಾ? ಮತ್ತೆ ಹೋಗಿ ಆಯ್ತು 2 ಗಂಟೆಗೆ. ನನ್ನ ಲೆಕ್ಕದಲ್ಲಿ ಸಿಂಪಲ್ ಬಾಯ್ ಬರ್ತಾರೆ. ಲೈಕ್ ಕೊರಿ ಅವೇ ಮೇಡಮ್. ಥ್ಯಾಂಕ್ ಯು ದುರ್ಗಾಪ್ರಸಾದ್, ಥ್ಯಾಂಕ್ ಯು. ಯರಪ್ಪ ಅವರೇ ಲೈಕ್ ಕೊಟ್ರಾ? ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ನಾನು ಬರುತ್ತೇನೆ, ನಾನು ಮುಗ್ಧ, ನನ್ನನ್ನು ಲಗಡಿ ಮಾಡಿ ಇಷ್ಟು ಮಂಡಿ ಕೊಟ್ಟಿ ಮಾಡ್ರೆ. ನಾನೆಂತ ಮಾಡಿದೆಯಾ? ಸಿಂಪಲು ಸುಮ್ಮನೆ ಹೇಳುದು. ಸಿಂಪಲ್ ಬರ್ತಾರೆ ಆಯಿತಾ. ನನ್ನ ಲೆಕ್ಕದಲ್ಲಿ ಸಿಂಪಲ್ ಬರ್ತಾರೆ. ಬರದಿದ್ರೆ ಸಿಂಪಲ್ ಮಂಡಿಗೆ ಒಂದು ಕುಟ್ಟಿ ಹಾಕಿ ಆಯಿತಾ. ನನ್ನ ಲೆಕ್ಕದಲ್ಲಿ 2 ಹಾಕಿ ಅವರಿಗೆ.
ಸಿಂಪಲ್ 2 ಗಂಟೆ ನೆನೆ ಮಲ್ಪೊಡೆ ಇಂಕ್ ದಾವೆ ದಾದ ಮುಕ್ಕು ನಿಂದು ಕುಕ್ಕು ಪರ್ಂದು ಕುಕ್ಕು ಈರು ಒಂಜಿ ತುಳುನಾಡ್ದತ್ತೆ ಸಪೋರ್ಟ್ ಮಲ್ಪಾವೆ. ಓಕೆ ದುರ್ಗಾಪ್ರಸಾದ್ ಓಕೆ ಸಪೋರ್ಟ್ ಮಲ್ಪಲೆ. ಥ್ಯಾಂಕ್ ಯು ಮಾತಾಡ್ಲಿಕ್ಕೆ ಪೂರ ಸಪೋರ್ಟ್ ಮಲ್ಪನಕ್ಲೆ ಮಾತಾಡಿಲ್ಲ. ಥ್ಯಾಂಕ್ ಯು. ನೀರು ಲೈವ್ಗೆ ಬಲ್ಲೆ ದಿನೋಲ ಬಲ್ಲೆ ಬಯ್ಯ 4 ಗಂಟೆಗೆ ಇಚ್ಚಿನ 4:30ಕ್ಕೆ ಲೈವ್ ಉಂಡವೆ ಐಕ್ಲ ಬಲ್ಲೆ ಸಪೋರ್ಟ್ ಮಲ್ಪಲೆ. ವೀಡಿಯೋ ತೂಲೆ ದುರ್ಗಾಪ್ರಸಾದ್ ವೀಡಿಯೋ ತೂದು ಸಪೋರ್ಟ್ ಮಲ್ಪಲೆ ಅವೆ. ಸಾನ್ವಿ ಅವರು ಬಂದರು. ಹಾಯ್ ಸಾನ್ವಿ ಅವರೇ, ವೆಲ್ಕಮ್ ಸಾನ್ವಿ ಅವರೇ ಲೈವ್ ಮಾಡ್ತೀರಾ ನೀವು? ಈಗ ನನಗೆ ನಮ್ಮಿಸ್ ಅವ್ರು ಬೈಬಹುದು. ನಾನು ಇವಾಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಅವರ ಲೈವ್ಗೆ ಹೋಗಲಿಲ್ಲ. ಬರ್ತೇನೆ ಆಯ್ತಾ ನಮ್ಮಿಸ್ ಅವರೇ, ಖಂಡಿತ ಬರ್ತೇನೆ. ತುಳುನಾಡದ ಕುಲು ಮಸ್ತ್ ಜನ ಉಳ್ಳೇರಿ ಈ ಪೊಂಜು ತೋರಾದಿಯರಿ ಈ ಒಂಜಿ ಪೊಂಜು ಸಾಂಜೋಡ ಅಂದ್ ಯಾನ್ ತೋರಲ್ಲೇ ಲೈಕ್ ಮಾಡಿದ್ದೇನೆ ಸರ್. ಥ್ಯಾಂಕ್ ಯು ಸಾನ್ವಿ ಅವರೇ. ಕೋಟಿ ಚಾಂಡಕ್ಕೆ ಏನೊಂದಿಲ್ಲ ಚಾಂಡಿ ಕೋಟಿಯನವರೇ, ನಿಮ್ದಾಯ್ತಾ ಚಾ? ಸಾನ್ವಿ ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಇಲ್ಲ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಇಲ್ವಾ? ಓಕೆ ಅಯ್ಯ ಯಾಲ್ಲ ಕುಡ್ಲದಾಲೆ ಬನ್ನೋದಿಲ್ಲ. ನೋಡಿ ಸಾನ್ವಿ ಕೂಡ ಮಂಗಳೂರಿನವರದ್ದು, ಅವರಿಗೆ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಸಾನ್ವಿ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕುಕ್ಕಿಂಗ್ ಹೌಸ್ ಅವರು. ಸಿಂಪಲ್ ಸಂಗೀತ ಅಕ್ಕ ಪನ್ನೊಂದಿಲ್ಲೇರು ಉಲ್ಲೆ ಸಂಗೀತಕ್ಕೆ ಉಲ್ಲೆ ಮೂಲಿದ ಆಲಾತುಜಿ ಸರಿ ಉಲ್ಲೆ ಇತ್ತಂటే ಸರಿ ಉಲ್ಲೆ ತೋರಾದುಲ್ಲೆ ನಾನು ಅಂಜಿ ಕೂಡ 2 kg ತೋರ ಆಪೆ ದಯಪಂಡ ಒಂದು ಕುಕ್ಕು ತಿನ್ನಿ ಅದಿತ್ತೆ ವೀಡಿಯೋ ತೂರ ಟೈಮ್ ಇಜ್ಜಿ ಮೇಡಮ್ ಎಂಕ್ಲೇನ ಬೇಲೆ ಅಂಚೋಡು. ಓಕೆ ನೋ ಪ್ರಾಬ್ಲಮ್. ಈ ಲೈವ್ ಬತ್ತು ಸಪೋರ್ಟ್ ಮಾಡ್ತಲೆ. ಓಕೆ ಮಲ್ಲೆ ಇಜ್ಜಾವೆ ಬೇಲೆ ಉಂಡತೆ. ಓಕೆ ದಾಲ ಬಂಚದಾಲ ಒಂದು ಇಜ್ಜಿ ಈಗ ಪುರ್ಸೊತ್ತನೆ ತೂಲೆ ಅವೆ ತೂತ್ ಸಪೋರ್ಟ್ ಮಾಡ್ತಲೆ. ಲೈವ್ಗೆ ಬರ್ಪಡ ಲೈವ್ಗೆ ಬರ್ರಿ ಬಯ್ಯಣ್ಣ 4 ಎದ್ದು 5 ಇಜಿನ 4 ಗಂಟೆ ಎದ್ದು 5 ಅವು ಏಪಂದು ಪಂಡ್ರೆ ಅವು ಜಾನ್ ಜೆತ್ತದ ಲಕ್ಕನ ಜೆತ್ಪೈತೆ ಜೆತ್ತದ ಲಕ್ಕನ ಟೈಮ್ದ ಮಿತ್ತ ಡಿಪೆಂಡ್ ಆಪುಂಡು. ಏನಲ್ಲ ತುಳು ಪಾತಿರ್ಲಿ ಸಿಸ್ಟರ್. ಓಕೆ ತುಳು ಪಾತಿರ್ಗ ಸಾನ್ವಿ ಬಕ ಪರಿಯಾರಾ ಸಾನ್ವಿ ತಂಗಿ ಗಿಫ್ಟ್ ಕೊರ್ಲೇ ಪನೊಂದುಲ್ಲೇರು. ಮಂಗಳೂರಿನಲ್ಲಿ ತುಂಬ ಮಳೆ ಉಂಟು. ಮೊನ್ನೆ ಎಲ್ಲ ತುಂಬ ಮಳೆ ಇತ್ತು ಯರಪ್ಪ ಅವರೇ. ಹೋದ ವಾರ ತುಂಬ ಮಳೆ ಇತ್ತು. ಈ ವಾರ ಮಳೆ ಸ್ವಲ್ಪ ಕಡಿಮೆ. ನಮ್ಮದು DC ಚೇಂಜ್ ಆಗಿದ್ದಾರಲ್ಲ, ವರ್ಗಾವಣೆ ಆಗಿದ್ದಾರಲ್ಲ, ಹಾಗೆ ಮಳೆ ಕಡಿಮೆ ಆಗಿದೆ ಈಗ. ಯಾನು ಸಾನ್ವಿ ಗೌಡೇದಿ ಅಂತ ಗಿಫ್ಟ್ ಕೊಡ್ತಿಜಿ ಬಾರ್ರೆ ಎಂಜಿನ ಯಾರು ಪಂಡಿರತ್ತೆ ತುಳುತ್ತಾ ಇರೋದು. ಸಾನ್ವಿ ಮೇಡಮ್ ಓಲು ಕುಡ್ಲಾಡು ಪನೊಂದುಲ್ಲೇರು ಇತ್ತೆ ಕೊರ್ನಿ ಓಕೆ ಕೊರಿಯರತ್ತ ಪನೀರತ್ತಾರ ಕುಡ್ಲದಾರದು ಅಂಚೆ ಪುರ ಕೇಂದ್ರ ಬಲ್ಲಿ ಸಿಂಪಲು ಆರು ಸಾನ್ವಿ ಕುಡ್ಲಾಡು ಅಲ್ಪಯೇ ಸಾನ್ವಿ ಸಾನ್ವಿ ಪೋಯೇರಾ ಅಂದಿ ಗಿಫ್ಟ್ ರಿಟರ್ನ್ ಕೊಡ್ತೀನಿ ಕುಕ್ಕಿಂಗ್ ಹೌಸ್ ಅವರೇ ಅಂತ ಹೇಳ್ತಾ ಇದ್ದಾರೆ ಸಾನ್ವಿ ಅವರು. ಇತ್ತೆ ಕೊರ್ನಿ ಸಾನ್ವಿ ಇರೇ ಗಿಫ್ಟ್ ಕೊಡ್ತೀರಿ ಇಲ್ಲ ಸುರತ್ಕಲ ಸಾನ್ವಿ ಅಂದೆ ಓಳು ಸುರತ್ಕಳ್ಳು ಗುಡ್ಡೆ ಕೊಪ್ಪಳನಾ ಇಜ್ಜಿ ಉಲ್ಲೆ ಮೇಡಮ್ ಪನದಲ್ಲೇ ಇರೋದು ಸಾನ್ವಿಲ ಸುರತ್ಕಲ್ಗೆ. ಸಾನ್ವಿ ಇಡ್ದಾದ ಬೇಳೆ ಮಲ್ಪುನು ಕಾಲೇಜ್ ಪೋಪಿನ ಬೇಲೆನಾ ಮತ್ತೆ ಇಲ್ಲಡೇನಾ ಅಂದು ಪನದುಲ್ಲೇರು ಹೌಸ್ ವೈಫು ಅಂದೆ. ಓಕೆ ಮೇಡಮ್ ಚಾಪರಿಯರ ಯಾನ್ ಚಾಪರಿಯ ಎಂಕ್ ಚಪಾತಿ ನೀರೇದಾದಿ ದುರ್ಗಾಪ್ರಸಾದ್ ದುರ್ಗಾಂಬ ಟೆಂಪಲ್ ದಲ್ಪ. ಓಕೆ ಸಾನ್ವಿ ಅವರೇ ಓಕೆ ಗೊತ್ತಾನು ನಾನು ಐದೇ ಚೀರೆ ಅಡ್ರೆಸ್ ಪಂಡ್ರೆ ಬರಲಿ ನಮ್ಮ ಲೈವ್ಡು
ಅಪಗಾಣ ಪೋಡಿಕೆಜಿ ಸಂಗೀತಕ್ಕೆ ಇಲ್ಲಡು ಮನಸ್ಸು ಕೊಡ್ಜಿಂದ ಸಾನ್ವಿ ಅಕ್ಕನ ಇಲ್ಲ ಬೋಲಿಯಾ ಇತ್ತೆ ಯಾನೀರೆ ಕೊನಸು ಕೊರ್ಪುಜಿ ಈ ಸಾನ್ವಿನೆಲ್ಲೆಡೆ ಪೋಲಿ ಜ್ಞಾನಿಚ್ಚಿ ಮಧ್ಯಾಹ್ನ ಪುಂಡಿ ಪನೊಂದುಲ್ಲೆರ್ ಅಂದೆ ಓ ದೇವರೇ ಇನಿ ಎಷ್ಟು ಪುಂಡಿ ಮಾತಿರಿಗ್ಲ ಎರೆ ಪುಂಡಿ ಗಂಡೆಲ ಕಷ್ಟ ಸಿಸು ಪುಂಡಿ ಪಂಡೇರು ಬಕ್ಕ ಕುಡೆ ಏರೆಗ ಪುಂಡಿ ಪಂಡೆ ವಾಸ್ತವಗು ಪುಂಡಿ ಪುಂಡಿ ಪಂಡೇರು ಬಕ್ಕ ಕುಡೆ ಏರೆಗ ಪುಂಡಿ ಪಂಡೇರು ಬೊಡ್ಡಿ ಈರು ಕಾಪುನಿ ಐಕೆ ಏರು ಒನಸ್ ಕೊರ್ಪೇರು ಅಂದಿ ಸಿಂಪಲ್ ಬಾಯ್ ಒನಸ್ ಕೊರೋಣ ನಮ್ಮ ಒಂಜಿ ಇಲ್ಲಡೆ ಮಲ್ಪನ ಒರಿಯುಜ ಈರು ಒಂಜಿ ದಾದ ಪತ್ತೇರ್ನು ಸಿಂಪಲ್ ಬಾಯ್ ಪಕ್ಕ ಬಯ್ಯದ ಅಟಿಲ್ ಮಲ್ತನಾನು ಬಯ್ಯಡ್ ಕೊಡಲೆತ್ತೇನೆ ಕೂಡ ಬೋಬಿನಿ ಐಟು ಪೂರ ದಾದಿ ಬೇಜಾರು ಅಕ್ಕು ಲೆಪ್ಪುನತೆ ನಮ್ಮನ್ನ ಲೆಪ್ಪುನು ಒಂಜಿ ದಿನ ಅಕ್ಲೇನಿ ಮೊನಸುದು ಸಿಂಪಲ್ ಬಾಯ್ ಬ್ರದರ್ ಸುರತ್ಕಲ್ ಕಾಟಿಪಲ್ಲ 4th ಬ್ಲಾಕ್ ಎನ್ನಲ್ಲ ಸುರತ್ಕಲ್ ಕಾಟಿಪಲ್ಲ 4th ಬ್ಲಾಕ್ ಅಂದೆ ಎಡ್ಡೆನೆಪ್ಪ 4th ಬ್ಲಾಕ್ ಡಾರಾ ಊರಿಗೆ 4th ಬ್ಲಾಕ್ ಮೇರ್ನ ಇಲ್ಲಿ ఒక్కడే పనిపినాడు సింపుల్ బాయ్ 4th బ్లాక్ 3rd బ్లాక్ నెయ్యితంగడి అంద నెయ్యితంగడిడా ಓಕೆ ಓಕೆ ಯಾನೀರು ಒಂಜಿ ಸಲ ನೆಯ್ತಂಗಡಿ ತೂತುಜಿ ಮಾರ್ರೆ ನುಗ್ಗುತ್ತಿರಬೇಕು ಬಾಳಲ್ಲಿ ಶಾಂತಿ ಎಂದಿಗೂ ಮನದಲ್ಲಿ ದಿನಕ್ಕೆ ಯಾನ್ 2 ಸರಿ ಸುರತ್ಕಲ್ ಬರ್ಪೆ ಪನೊಂದುಲ್ಲೆರ್ ಅಂದೆ 2 ಸಲ ಸುರತ್ಕಲ್ ಬರ್ಪರ ಓಕೆ ಓಕೆ ಎಂಕುಲ್ ಮಾತ್ರ ಇದೆ ತೋಜ್ಜೆ 2 ಸಲ ಬರ್ನಗಲ ಎಂಕುಲ್ ಬಿಸಿ ಇಪ್ಪತ್ತೆ ಹೌಸ್ ವೈಫ್ ನಕುಲ್ ಬಿಸಿ ಏಪಲ ಸಿಂಪಲ್ ಬಾಯ್ ಬ್ರದರ್ 4th ಬ್ಲಾಕ್ ಓಲು ಯುವಕ ಮಂಡಲದಲ್ಪನ ಆಕೇನೊಂದುಲ್ಲೇರು ಎನ್ನ ಚಿಕ್ಕಮ್ಮನ ಮಗೆ ಅಲ್ಪನೆ ಇಪ್ಪುನು ಚಿಕ್ಕಮ್ಮನ ಮಗೆ ಇಪ್ಪುನ ಓಕೆ ಓಕೆ ಯಾನ್ ನವದುರ್ಗ ಬಸ್ ಡ್ರೈವರ್ ಅಕ್ಕ ಬಂದಿದ್ದೇನೆ ಅಂದೆ ನವದುರ್ಗ ಬಸ್ ಸ್ವಲ್ಪ ಒಡೆ ಪೋಪಿನ ಬರ್ಸವು ನವದುರ್ಗ ಯಾನ್ ಬಸ್ಸಲ್ಲಿ ಪೋಂದಿಜ್ಜಿ ಹೆಂಗ್ ಗೊತ್ತಿಜ್ಜಿ ಬಸ್ ತಬೂರ ನವದುರ್ಗ ಬಸ್ ಒಂಚಿ ಪೋಪಿನೇ ನಮಗೆ ಕೆಲಸ ಉಂಟು ಡ್ರೈವರ್ ಮಾಡಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ಓಕೆ ಮಂಗಳೂರು ಟು ಕುಂದಾಪುರ ಪೋಪಿನ ಓಕೆ ಓಕೆ ನವದುರ್ಗದತೆ ನವದುರ್ಗ ಇಂಚ ಪಾಸ್ ಆಪಿನ ತೂಪೇಂಗುಲು ಸುರತ್ಕಲ್ ಅಂಚ ಪೋನ ಅಂಡ ನೀನೇನು ತೂತುಜ ಮಾತ್ರ ತೂಂಡಲ ಗುರ್ತ ತಿಕ್ಕು ಎಂಗ್ಲೆ ಕತಿ ತಿಕ್ಕಂದವು ನಮ್ಮ ನವದುರ್ಗ ಮಸ್ತ್ ಬಸ್ ಇಜ್ಜೆ ಸಿಂಪಲ್ ಬಾಯ್ ಬ್ರದರ್ ಯುವಕ ಮಂಡಲದಲ್ಪ ಪಲ್ಲವಿ ಡ್ರೆಸ್ ಶಾಪ್ ಉಂಡತೆ ಪನೊಂದುಲ್ಲೇರು ಇರೆಗ್ ಈರು ಪಲ್ಲವಿ ದಲ್ಪನ ಸಾನ್ವಿಸಿಸ್ ಪಲ್ಲವಿ ಗೊತ್ತುಂಡು ಎಂಕ್ ಪಲ್ಲವಿ ಶಾಪ್ ಗೊತ್ತುಂಡು ಓದಿತ್ತೇನು ಅವು ಇರೇನ ಆಕೇನೊಂದುಲ್ಲೇರು ಅವು ಇರ್ನಾನ ಸಾನ್ವಿ ಸಾನ್ವಿ ಈ ಯೂಟ್ಯೂಬ್ ಬರ್ತದೆ ಏತ್ ಸಮಯ ಅಂಡ್ ಮೋನಾಂಡ ಚಾನಲ್
ಪಲ್ಲವಿ ಇರ್ನನಾ ಸಾನ್ವಿ ಸಿಸ್ಟರ್ ಯಾನ ಶಾಪ್ಗೆ ವಿಸಿಟ್ ಕೊರೊಂದು ಉಪ್ಪುವೆ ಅಂದೆ ವಿಸಿಟ್ ಕೊರೊಂದು ಉಪ್ಪುವರ ಓಕೆ ಓಕೆ ಯಾನ ಪೋಂದು ಉಪ್ಪೆವರ ಕರ್ಮ 35 ಸಬ್ ಉಪ್ಪುನಿ 35 ಸಬ್ ಇರುದಾ ಓಕೆ ಹೊಸ ಚಾನಲ್ ಅಂಚಂದ ದುರ್ಗಾಪ್ರಸಾದ್ ಬಾಯ್ ಅಕ್ಕ ಬಾಯ್ ಬಾಯ್ ಡ್ಯೂಟಿ ಪೋಪಿನೇ ದುರ್ಗಾಪ್ರಸಾದ್ ಡ್ಯೂಟಿ ಬಿದಡ್ನ ನನ್ನ ಏಪ ಲೈವ್ ನನ್ನ ಬೈಯಡು 4 ಗಂಟೆಗೆ ಇಜಿಂದ 4:30 ಬರ್ಪೆ ಲೈವ್ ಬಕ್ಕ 5:30 5:45 ಅಂಚೊಪ್ಪೆ 5 ಕಾಲು ಚೊಪ್ 4:30 ಬತ್ತನ 5:30 ಮುಟ್ಟ 5:30 ಕಾಲು ಕಮ್ಮಿ ಆಜಿ ಮುಟ್ಟ ಒಪ್ಪೆ ಬಕ್ಕ ಒಂಜಿ ಗಂಟೆ ದಾತಿ ಪುರ್ಸೊತ್ತಿತ್ತಿನ ಬಲ್ಲೆ ಅವೇ ದುರ್ಗಾಪ್ರಸಾದ್ 1 ನಿಮಿಷ ಕೊಟ್ಟು ಈಗ ಚಾನಲ್ ಉಂಡಾ ಇಜ್ಜತೆ ಮನೆ ಇದು ಬಲ್ಲೆ ಸುಬ್ರಹ್ಮಣ್ಯ ಆಚಾರ್ಯ ಅವರು ಬಂದರು ಹಾಯ್ ಸುಬ್ರಹ್ಮಣ್ಯ ಅವರೇ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಯಾರಪ್ಪ ಅವರೇ ಥ್ಯಾಂಕ್ ಯು ಬನ್ನಿ ಲೈವ್ಗೆ ಬಂದು ಆಯ್ತಾ ಸುಬ್ರಹ್ಮಣ್ಯ ಆಚಾರ್ಯ ಅವರೇ ಚಾನಲ್ ಇದೆಯಾ ಥ್ಯಾಂಕ್ ಯು ಯಾರಪ್ಪ ಅವರೇ ಥ್ಯಾಂಕ್ ಯು ಸೋ ಮಚ್ ಸಂಜೆ 4 ಗಂಟೆಗೆ ಲೈವ್ ಉಂಟು ಬನ್ನಿ ಆಯಿತಾ ಮತ್ತು ಬೆಳಿಗ್ಗೆ 8 ಗಂಟೆಗೆ ಲೈವ್ 8 ಆಚೆ ಈಚೆ ಆಗ್ತದೆ ಸ್ವಲ್ಪ ಸ್ಟಾರ್ಟ್ ಮಾಡುವಾಗ ನಮಸ್ತೆ ದೇವರೇ ನಮಸ್ತೆ ನಮಸ್ತೆ ರಾಜ್ಕುಮಾರ್ ಅವರೇ ಬಿಸಿಯಾ ರಾಜ್ಕುಮಾರ್ ಅವರೇ ಸಾನ್ವಿ ಅಕ್ಕ ಕುಕ್ಕಿಂಗ್ ದ ವಿಡಿಯೋ ಪಾಡ್ಲೇ ಪನೊಂದುಲ್ಲೇರು ಆರ ಹೋಯ್ತು ವಿಡಿಯೋ ಪುನಿ ಸಾನ್ವಿ ಸಿಸ್ ನಾನು ನಿಮಗೆ ಕನೆಕ್ಟ್ ಆಗಿದ್ದೇನೆ ಮೊನ್ನೆ ಹೇಗಿದ್ದೀರಾ ದೇವ ನಾನು ಸೂಪರ್ ಆಗಿದ್ದೇನೆ ನೀವು ಹೇಗಿದ್ದೀರಾ ರಾಜ್ಕುಮಾರ್ ಅವರೇ ತೂಕ 4 ಗಂಟೆಗೆ ಬರ್ಪೆ ಇಜ್ಜಿ ಮೇಡಮ್ ರಜೆ ಒಂಜಿ 4 ದಿನ ಪನೊಂದುಲ್ಲೆ ಪುರ್ಸೊತ್ತಿತ್ತಂದ ಬಲ್ಲೆ ಸಪೋರ್ಟ್ ಮಲ್ಪ್ಲೆ ಓಕೆ ಮಕ್ಕ ಹಿಂಗೆ ಸಬ್ ಮಲ್ತಾರತ್ತೆ ದುರ್ಗಾಪ್ರಸಾದ್ ಆಂಡೆ ಚಹಾ ಬ್ರೇಕ್ಫಾಸ್ಟ್ ಆಂಡಿ ಚಪಾತಿ ಓಕೆ ಬ್ರದರ್ ಸ್ವಲ್ಪ ಮೆಂಬರ್ಸ್ ಅವಳು ಪನೊಂದುಲ್ಲೆ ಓಕೆ 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 ರಾಜ್ಕುಮಾರ್ ಸರ್ ಉಳ್ಳೇರ ಅರೆಗ್ಲ ಕನೆಕ್ಟ್ ಆಯಾರಾ ಸಾನ್ವಿ ಸಿಸ್ ದುರ್ಗಾಪ್ರಸಾದ್ ಸಾನ್ವಿ ಸಿಸ್ ಗೊಂಜಿ ಒಂದು ಕೊಡ್ಲೇವೆ ಸಬ್ ಮಲ್ಪ್ಲೇವೆ ಓ ಇಲ್ಲಡೊಂಜಿ ಪೂಜೆ ಉಂಡು ಅಂಚ ರಜೆ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಈಗ ದುರ್ಗಾಪ್ರಸಾದ್ ಅವರೇ ಥ್ಯಾಂಕ್ ಯು ಇಲ್ಲೂ ಅಲ್ಪ ಪನ್ನಿ ಸುರತ್ ಕಳ್ಳಿ ಇಲ್ಲಿನ ದುರ್ಗಾಪ್ರಸಾದ್ ಓಕೆ ಸಾನ್ವಿ ಅಕ್ಕ ಪನೊಂದ್ರೆ ಸಿಂಪಲ್ ಬಾಯ್ ನಮ್ಮ ಸೌಖ್ಯ ಈರ್ನ ಆಶೀರ್ವಾದಗಳು ಓಹೋ ದೇವರೇ ಎನ್ನ ಆಶೀರ್ವಾದ ಸಿಂಪಲ್ ಆಶೀರ್ವಾದ ಮಾತ್ರ ಮಾತಿಲ್ಲ ಸೌಖ್ಯ ಥ್ಯಾಂಕ್ ಯು ರಾಜ್ಕುಮಾರ್ ಥ್ಯಾಂಕ್ ಯು ಸಾನ್ವಿ ಅಕ್ಕನ ನೆಲ್ಪಲೆ ಸಂಗು ಅಕ್ಕ ದಾಯೆ ಅಂಚನ ಪಿನ್ ಮಲ್ಪೆರನೆ ಯಾರು ಪೋಪಿನ ಅಂದಿಯೇ ಸಾನ್ವಿ ಸಿಸ್ ನಾನು ಪೋಪಿನ ನನ್ನ ಯಾರನ್ನ ಪೋಪಿನಿ ಸಿಂಪಲ್ ಬಾಯ್ ನನಗೆ ಬೀಡಿ ಕಂಪನಿಗೆ ಹೋಗ್ಲಿಕ್ಕೆ ಉಂಟಾ ಬೀಡಿ ಕಂಪನಿ ರಂಡು ತುಳಿ ಕಕ್ಕೆಲ್ಲ ಕರ ಬಂತು ರಾಜ್ಕುಮಾರ್ ಅವರೇ ಚಹಾ ಕುಡಿದ್ರಾ ಎಂತ ತಿಂಡಿ ನಿಮಗೆ ನಾರಾವಿಡು ಓಕೆ ಬಾಯ್ ಈಗ ಮೋಹಿತ್ ಕುಮಾರ್ ಶೆಟ್ಟಿ ಗೊತ್ತುಂಡೆ ಯೂಟ್ಯೂಬರ್ ಮೋಹಿತ್ ಕುಮಾರ್ ಶೆಟ್ಟಿ ಗೊತ್ತುಂಡಾ ಯೂಟ್ಯೂಬರ್ ಸಂಗುನ ಆಶೀರ್ವಾದ ಎತ್ತನ ಬಸ್ಪ ಈ ಸಿಂಪಲ್ ಮೈನ ಮಂಟಿಗೆ ರೊಡ್ಡು ಓಡು ಸುರತ್ಕಲ್ ಮಾತ್ರ ಅವಂದಿ ಸಿಂಪಲ್ ಬೈ ಏತು ಕರೆಕ್ಟ್ ಅಂಡಾರ ತೀರು ಪೊಂಜೋಗು ಸುರತ್ಕಲ್ ಮಾತ್ರ ಗೊತ್ತಿಪ್ಪಿನಿ ಅವಂದಿ ಸತ್ಯ ಕರೆಕ್ಟ್ ಮಾಡಾರ ಯಾನ್ ಇದ ಬಿಟ್ಟಲ್ಲ ಒಡೆಯಲ್ಲ ಪೋತುಜಿ ಸರ್ ಯಾನ್ ಫೋನಲ್ಲಿ ಹಸ್ಬೆಂಡ್ ಒಟ್ಟು ಪೋದ್ ಬರ್ತೀನಿ 6 ತೋರಿಸ್ಕೊಂಡ ಗೊತ್ತಪ್ಪ ನಾ 1 ಇಂಚಿದ ಪ್ಲೇಸ್ 1 ಇಂಚಿದ ಅಂಚ ಬಕೆಜಿನ ಒಡೆಯಲ್ಲ ಪೋತುಜಿ ಯಾನು ನಮಕ್ ಗಂಜಿ ಚಟ್ನಿ ಪನೊಂದುಲ್ಲೇರು ಅಂದೆ ಗಂಜಿ ಚಟ್ನಿ ಕುಕ್ಕುದು ಚಟ್ನಿಯಾ ಸುಬ್ರಹ್ಮಣ್ಯ ಆಚಾರ್ಯ ಗಂಜಿ ಚಟ್ನಿ ಗಟ್ಟಿ ಅದೇ ಗಂಜಿ
ಕಾಳೆ ಗಂಜಿ ಚಟ್ನಿ ಅಡ್ಡೆ ಇತ್ತೆ ಎಂಕು ಗಂಜಿ ಪಂಡ ಚೂರು ದೂರ ಎಂಕು ಗಂಜಿ ಸ್ಟೇಜ್ ಯಾನಕ್ಕೆ ನುಪ್ಪಾಣಲ್ಲ ಉಂಟು ಪೊಟ್ಟು ಪೊಟ್ಟ ಅನ್ನ ಇಂಚ ಒಂದಿಟ್ಟು ಕಜಿಪ್ಪುಡು ಗಂಜಿ ಇಂಕ ಇಷ್ಟನೇ ಇಜ್ಜಿ ಗಂಜಿ ಆಡ ಹೊರರ ತಿನ್ಪುಜಿ ಬಂದಿಜ್ಜಿ ತಿನ್ಪೆ ಆತ ಇಷ್ಟ ಇಜ್ಜಿ ಆತಿ ಸುಬ್ರಹ್ಮಣ್ಯ ಆಚಾರ್ಯ ಅವರು ಎಸ್ ಪನೊಂದುಲ್ಲೇರು సాన్వి అక్క కనెక్ట్ ఆలే ఇంక్ పనందులే సాన్వి అక్క పోయిరా అంది సాన్వి సిస్ పోయారా ఉల్లారా ఇది కనెక్ట్ ఆతిజేరా సాన్వి సిస్ పూర ಜನಕ್ಕೆ ಬಾಯ್ ನನ್ನ ಬೊಕ್ಕ ಪಾತಿರ್ಗ ಓಕೆ ಓಕೆ ದುರ್ಗಾ ಪ್ರಸಾದ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಜ್ಕುಮಾರ್ ಬ್ರದರ್ ಗಿಫ್ಟ್ ಕಳಿಸಿದ್ದೀನಿ 100 ನೋವಿನ ಹಾಡಿಗೆ ಅಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರೇ ಸಾನ್ವಿ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಆಯ್ತಾ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ 100 100 ತಿರುವುಗಳು ಬದುಕಿನ ದಾರಿಗೆ ಯಾರೋ ದಾರಿದೆ ಪಗಳು ಅವರವರ ಪಾಲಿಗೆ ಭರವಸೆಯಲ್ಲಿ ನಂಬಿರೋ ದೇವರ ಸ್ಫೂರ್ತಿಯು ನಮಗಿಲ್ಲಿ దాదా మేడం గంజి ఆయివక్కతే నొప్పాపిని అందంద వందియే అతి ఇంక గంజి పండ ఆతుంది జైక్ పన్యాన్ ಬೇತಕ್ಲೆ ಹತ್ತು ಅಂತೀನಿ ಎಂಕ ಆತು ಗಂಜಿ ಬಂಡ ಎಂಕ ನೊಪ್ಪು ಪಂಡ ಬಾರಿ ಇಷ್ಟ ಅಂಚ ಅಂದು ಪೊಕ್ಕಳೆ ಬಂದ್ಬಿನಿ ಊಟ ಪೊಂಜೋಲ್ಲಿ ಬುದ್ಧಿ ಹೆಂಗೊತ್ತು ದಾದಿ ಸಿಂಗುಲ್ ಬಾಯ್ ದಾದ ಗೊತ್ತುಂಡಿರಿ ಈಗ ಯಾನ್ ಬನ್ನಿ ಎಂಕ ಗಂಜಿ ಆತು ಇಷ್ಟ ಇಜ್ಜಿ ಉಪ್ಪಿಷ್ಟ ಇಜ್ಜಿ ಅಂತಿಜ್ಜಿ ಉಪ್ಪಿಷ್ಟ ಉಂಡಪ್ಪ ಯಾನ್ ಒನಸು ಮಲ್ಪೆಪ್ಪ ಯಾನ್ ಒನಸು ಉಲ್ಪುಜಿದ್ ಬಂತಜ್ಜಿ ಯಾನ್ ಗಂಜಿ ಬರ್ಚು ಬನ್ನಿ ಎಂಕ ಸಿಂಪಲ್ ಬಾಯ್ ನಾನು ಟೈಮ್ಗೆ ಊಟ ಮಾಡ್ತೇನೆ ಗೊತ್ತುಂಟ ನಿನಗೆ ಅವಳು ಅಂದ ಮಾರೆ ಒನಸ್ಪುರ ಒಂಜಿ ರಾಪುಜಿ ಎಂಕ್ ಸಾನ್ವಿ ಅಕ್ಕ ಸೂಪರ್ ಪಂಡಿರತ್ತ ಐಕ್ ಪಂಡಿರಿ ಅಂದ ಓಕೆ ಸಿಂಪಲ್ ಬ್ರದರ್ ಗಿಫ್ಟ್ ಕೊಟ್ಟಿದ್ದೀನಿ ಮೀನು ಬೇಕಾ ಮೀನು ವಿಡಿಯೋ ಅಂದ ಮೀನ ವಿಡಿಯೋ ಪಾಡ್ದಾರ ಪದ ಸೋಕು ಪನ್ಪರ್ ಒಂಜಿ ಪದ ಪನ್ಲೆ ಒಂದೇ ಯಾನ್ ಪದ ಪಂಡ ದುರ್ಗಪ್ರಸಾದ್ ದಾದೆ ಗೊತ್ತಲ್ಲ ಯಾನ್ ಪದ ಪಂಡ ಈ ಸಿಂಪಲ್ ಪಂಡ ಬಲೀಪುನೆ ಮಾರ್ರೆ ಅಂಜು ಬಲೀಪುನ್ ಪಂಡ ಬರೀಪುನೆ ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮೇಲೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗೆ ಯಾರು ಮಾಯಗಾರನು ಸಿಂಪಲ್ ಬೈ ಬರ್ತೊಂದುಲ್ಲೇರು ಶುರು ಮಲ್ತೇರು ಬೊರ್ಚಿ ದುರ್ಗ ಬ್ರೋ ಅಮ್ಮಯ್ಯ ವನದಲ್ಲೇರು ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀದುರ್ಗ ಚಾನಲ್ ಜಿಕೆ ಭಟ್ರಲ ಬರ್ತೊಂದುಲ್ಲೇರು ಭಟ್ರು ಒಡೆ ಬಲಿಪು ನೀರು ಯಾವ ಪ್ಲೀಸ್ ಮಾಲಾಶ್ರೀ ಅದೇ ಕುಡ್ಲಾಗ ಬೈದೇರು ಅಲ್ಲಂದು ಮಾಲಾಶ್ರೀ ಕುಡ್ಲಾಗ ಬೈದಿನ ಆತ್ರ ಇತ್ತು ಜಸ್ಟ್ ಮತ್ತು ಜತ್ತಿನ ಆತ್ರ ಈ ಮಾಲಾಶ್ರೀ ಜತ್ತೀನಿ ಸಿಂಪಲ್ ಬೈ ಬಲ್ತೀನಿ ತುಳಿ ಪ್ರಸಾದನಿ ಚಾಕ್ಲೇಟ್ ಕೊಡೋದಿಲ್ಲ ಥ್ಯಾಂಕ್ ಯು ಪ್ರಸಾದನ ಥ್ಯಾಂಕ್ ಯು ನೇರ ಪ್ರಸಾರದಲ್ಲಿ ಹಾಡೋದನ್ನು ನಿರಾಕರಿಸಲಾಗಿದೆ ಇದಾಯೇ ಅಂದ ಸತ್ಯನಾ ಚಾಕ್ಲೇಟ್ ಪೂರ ಬರೋದುಂಡು ದಾದ ಫಾರಿಂದನೇ ಪ್ರಸಾದನ್ನ ಫಾರಿಂದ ಚಾಕ್ಲೇಟಾ ಮಾಲಾಶ್ರೀ ಹತ್ತು ಡುಮ್ಮಿಶ್ರೀ ರಾಮಾಚಾರಿ ಅಂದಂದು ರಾಮಾಚಾರಿ ಪಾರ್ಟ್ 2 ಮೂವಿ ಈ ರಾವೆ ಮಾಲಾಶ್ರೀನ ಪಾರ್ಟ್ ಈರ್ ಮಲ್ಪಲೆ ಸಾನ್ವಿ ಅವೇ ಬಕ್ಕ ರಾಮಾಚಾರಿ ನಮ್ಮ ಪ್ರಸಾದನ್ನೇ ಮಲ್ಪೇರು ಬಕ್ಕ ಲೋಕೇಶ್ನ ಪಾತ್ರ ನಮ್ಮ ಏರ್ ಗೊತ್ತಿಲ್ಲ ದುರ್ಗಾ ಪ್ರಸಾದ್ ಮಲ್ಪೇರು ಲೋಕೇಶ್ನ ಪಾತ್ರ
ಬಕ್ಕ ಅವು ಕೇಟಿನ ಪಾತ್ರ ಸಿಂಪಲ್ ಬಾಯ್ ಕೊರ್ಕ ಅವೇ ವಿಲನ್ ಸಿಂಪಲ್ ಬಾಯ್ ಬಕ್ಕ ಬಾಕಿ ತಕಲ್ ಪೂರ ಪಟ್ಟೊಳ್ಳೆ ಅವೆ ಯಾನ್ ಪದ್ಯ ಬಂತೆ ಓಕೆ ಯಾನ್ ಬತ್ತೆ ಮೊಬೈಲ್ ಬೊಬ್ಬೆಕಿ ತೀನಿ ಓ ದೇವ ಬೊಬ್ಬೆಗೆ ಇಲ್ಲ ಕಾಂಡೆ ಅವು ಪಿದರಿಕೋ ಚಾಕ್ಲೇಟ್ಗೆ ಅವು ಬೊರ್ಚಿ ಪಿರಕೊಲ್ಲೆ ಪ್ರಸಾದನ್ನ ಪಿದರಿಕೋ ಬೊರ್ಚಿಗ್ಲಿ ಓಕೆ ನಾನು ಲೈವ್ ಎಂಡ್ ಮಾಡ್ತೊಂದಲ್ಲ ಬೈ ಬಕ್ಕ ದಿಕ್ಕ ಬೈಯಡ್ ಪಾತಿರ್ಗ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನ ಮಾತಿರ್ಗ್ಲಾ ಹೀರೋಯಿನ್ ಯಾರು ಹೀರೋ ಇಜ್ಜಿ ಪ್ರಸ್ತಾನ ಹೀರೋ ಹೆಂಗುಲ್ಲಾರು ನಮ್ಮೈತೆ ಪೂರ ಪ್ರಾಯ ಆತಲ್ಲ ಸಾನ್ವಿಲ್ಲೇರು ಸಾನ್ವಿನ ಹೀರೋಯಿನ್ ಪಡ್ಗ ಇದ್ರ ಮೇಲೆ ರಕ್ಷ ಉಲ್ಲೇರು ಆರಾವ ರಕ್ಷ ಸಿಸ್ಡಕ್ಕೇನ್ಗ ಮುರಳಿ ಕೋಡೆ ಬೈದಿತ್ತೀರ ಯಾಕಡೆ ಬೈದಿತ್ತಿರತ್ತೇನು ಆರಾವ ಹೀರೋಯಿನ್ ಒಂಜ ರಕ್ಷ ಇದನ್ನ ಸಾನ್ವಿ ಸಿಸ್ ಬರ್ತಾರಿಕೇನ್ಗ ಆಲೋಚನೆ ಪಾರ್ಟಿಗೆ ಅವ ಬಕ್ಕ ಏನಿಲ್ಲ ಬಕ್ಕ ಪೂರ ಮದುವೆ ಅಂತಿನ ಕುಲುಪ್ಪುನಿ ಸಿಂಪಲ್ ಬಾಯ್ ಒಲ್ಲೇರು ವಿಲನ್ ಒಲ್ಲೇರು ಬಟ್ರೆ ಇರೆಗೂ ಅವ ಪಾತ್ರ ಇರೆಗ್ ಲೋಕೇಶ್ನ ಮೆಗ್ಗನ ಪಾತ್ರ ಅವ ಅಂದತಿ ಯಾನ್ ಕೆಮರಾ ಮ್ಯಾನೇ ಆದಿಪ್ಪೆ ಓಕೆ ಅಂಜನ ಯಾನ್ ಆ್ಯಂಕರ್ ಆದಿಪ್ಪೆ ಪ್ರಸದನ್ನ ಅವೇ ಅವ ನಮಗೆ ರವಿಚರಣ ಮಮ್ಮಿನ ಪಾರ್ಟಿ ಇರ್ ಮಲ್ಪಲೆ ಓ ಬರ್ಚಿ ಇಂಕ್ ಮಮ್ಮಿನ ಪಾರ್ಟಿ ಬರ್ಚಿ ಆತು ಪ್ರಾಯ ಆತಿಜಿ ಇಂಕ್ ಆತು ಪ್ರಾಯ ಆತಿಜಿ ಸಾನ್ವಿ ಎಂಕೆಲೆಲ್ಲಿ ರಡ್ಡು ಜೋಗುಲು ಅಯ್ಯೋ ಅದು ಸತ್ತು ಪಾತೆ ನೋಡಿದೆ ಟೈಮ್ ಪೋತಿರ ಗೊತ್ತಜ್ಜಿ ಗೊತ್ತಾಪಜ್ಜಿ ಪ್ರಸದನ್ನೇ ತಿಳ್ತೊಂದಿಲ್ಲ ಏರಾವ ಹೀರೋಯಿನ್ ಪಲ್ಲೆ ಪ್ರಸದನ್ನೇ ಹೀರೋಯಿನ್ ಏರಾವ ಪಲ್ಲೆ ಪ್ರೀತಿ ಸಿಸಲೆಪ್ಪುಗ ಪ್ರೀತಿ ಸಿಸ್ಲಕ್ಕೇನು ಏರ್ ಹೀರೋಯಿನ್ ಅವನು ಇಂದು ಈಗ ಮತ್ತೆ ಹೋಗುತ್ತಾನೆ ರಾಮಚಾರಿ 2 ಅನ್ನು ಮತ್ತೆ ಕಂಟಿನ್ಯೂ ನಾವು ಮಾಡುವ ಸಂಜೆ 4 ಗಂಟೆಗೆ ಮಾಲಾಶ್ರೀ 2 ಪಿಕ್ಚರ್ದ ಫುಲ್ಲು ವಿಷಯ ಪಾತ್ರೆ ಉಂಟು ಮಾತೆಲ್ಲ ಬಲ್ಲೆ ಬತ್ತದು ಸಪೋರ್ಟ್ ಮಲ್ಪಲೆ ಇತ್ತೇನು ಲೈವ್ ಎಂಡ್ ಬಂತಂದಿಲ್ಲ ಲೈವ್ಗೆ ಬತ್ತಿನ ಮಾತಿರ್ಗಳ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆಲ್ ಅಂಚನೆ ಬೈಯಳ್ಳ ಲೈವ್ಗೆ ಬತ್ತಿ ಸಪೋರ್ಟ್ ಮಲ್ಪಲೆ ರಾಮಾಚಾರ್ಯ ಮಮ್ಮಿನ ಪಾಟಿ ಇದು ಮಲ್ಪಲೆ ಪನದಿಲ್ಲ ಅವು ಒಂದು ಏನು ಮಲ್ಪುಜಪ್ಪ ಬಾಯ್ ಮಾತೆರಿಗ್ಲಾ ಓಕೆ ಬಯ್ಯ ತೂಕ ಓಕೆ ಬಯ್ಯಗೆ ಬಲೆ ಮಾತೆಲ್ಲ ಪಾತೆರ್ಗ ಕುಲೊಂದು ಪಾತೆರ್ಗ ಬಲೆ ಓಕೆ ಬಾಯ್ ಮತ್ತೆ ನಿಮ್ಮ ಭೇಟಿ ಸಂಜೆ 4 ಗಂಟೆಗೆ ಶ್ರೀ ದುರ್ಗಾ ತುಳು ಆ್ಯಂಡ್ ಕನ್ನಡ ಲಾಗ್ಸ್ನ ಲೈವ್ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಸಾನ್ವಿ ಬಾಯ್ ಪ್ರಸಾದನ ಬಾಯ್ ಸಿಂಪಲ್ ಬಾಯ್ ಬಕ್ಕ ದುರ್ಗಾ ಪ್ರಸಾದ್ ಬಾಯ್ ಮಾತಿರ್ಲ ಬಾಯ್ ಬಕ್ಕ ಭಟ್ರೆ ಬಾಯ್ ಮಾತಿರ್ಲ ಬಾಯ್ ಏರ್ಲ ಬಾಯ್ ಪಂಜಿರ ಬೇಜಾರು ಮಲ್ಪೊಚ್ಚಿ ಬೈಯಡ್ ತಿಕ್ಕಗ ರಾಜ್ಕುಮಾರ್ ಸರ್ ಬಾಯ್ ಅವೇ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ತುಳು ಆ್ಯಂಡ್ ಕನ್ನಡ ಚಾನಲ್ ಓಕೆ ಬಾಯ್